ಆಕರ್ಷಕವಾಗಿ ಜೋಡಿಸಿಕೊಳ್ತದೆ, ಆಯ್ಕೆಯಲ್ಲಿ ಎಷ್ಟು ಗುರುತರವಾದ ಜವಾಬ್ದಾರಿಯ ಹಿನ್ನೆಲೆ ಇದೆ ಎನ್ನುವುದೆಲ್ಲ ತಮ್ಮ ಗಮನಕ್ಕೆ ಬಂದಿರಬಹುದು. ಇನ್ನು ಮುಂದಕ್ಕೆ ಪ್ರಸ್ತುತಿಗೊಳ್ಳಿಕ್ಕಿರುವಂತಹ ನಾಟ್ಯಗಳೆಲ್ಲ ಸನಾತನ ನಾಟ್ಯಾಲಯಕ್ಕೆ ಬಹಳ ದೊಡ್ಡ ಗೌರವವನ್ನು ಪ್ರಚಾರವನ್ನು ತಂದುಕೊಟ್ಟಿರುವಂಥದ್ದು. ಬೇಡಿಕೆಯ ನೃತ್ಯಗಳು ಹಲವು ವೇದಿಕೆಯಲ್ಲಿ ಬಹಳ ಮಹತ್ವದ ಪ್ರದರ್ಶನವನ್ನು ಕಂಡಿರುವಂತಹ ನೃತ್ಯಗಳು. ಅಂತಹ ನೃತ್ಯ ಪ್ರಸ್ತುತಿ ಸನಾತನ ನಾಟ್ಯಾಲಯದ ವತಿಯಿಂದ ತೊಕ್ಕೋಟು ಮೊಸರುಗುಡಿಕೆ ಈ ಭವ್ಯ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಬಂಧುಗಳೇ, ಅತಿಥಿಗಳೆಲ್ಲ ಬಹಳ ಸದಾಶಯದ ಮಾತುಗಳನ್ನಾಡಿದ್ದಾರೆ. ಕೃಷ್ಣಾಷ್ಟಮಿ ಹೇಗೆ ಬದುಕನ್ನು ಬೆಳಗಬೇಕು, ಕೃಷ್ಣ ಆಶಯ ಹೇಗೆ ಸಾರ್ವತ್ರಿಕ ಸತ್ಯವಾಗಿ ನಮ್ಮೊಳಗೆ ಉಳಿದು ಬರಬೇಕೆನ್ನುವುದರ ಬಗ್ಗೆ ತಮ್ಮ ಮನಸ್ಸಿನ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅಂತಹ ಆಶಯವನ್ನೆಲ್ಲ ಮತ್ತೆ ಕ್ರೋಢೀಕರಿಸಿಕೊಂಡು ಅದೇ ಸಿದ್ಧಾಂತವಾಗಿ ರಾಷ್ಟ್ರ ಮತ್ತು ಧರ್ಮದ ಚಿಂತನೆಯಲ್ಲಿ ನಾಡಿಗೆ ಬೆಳಕು ಕೊಡುವ ಕೆಲಸವನ್ನು ಮಾಡ್ತಾ ಬಂದಿರುವ ಸನಾತನ ನಾಟ್ಯಾಲಯದ ನೃತ್ಯ ಪ್ರಸ್ತುತಿಯ ಎರಡನೇ ಹಂತದ ಮೊದಲ ನೃತ್ಯವಾಗಿ ತಾವು ಕಣ್ತುಂಬಲಿಕ್ಕಿರುವಂಥದ್ದು ಸನಾತನ ನಾಟ್ಯಾಲಯದ ಬಹಳ ಪ್ರಸಿದ್ಧ ನೃತ್ಯ ನಮೋ ನಮೋ ಭಾರತಾಂಬೆ ಎನ್ನುವಂತಹ ನಾಟ್ಯ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ನಮೋ ನಮೋ ಭಾರತಾಂಬೆ. ನಮೋ ನಮೋ ಭಾರತಾಂಬೆ ಪದರಿ ಷಂಡಮಂಡಿತೆ ಕೀರ್ತಿ ಕುರ್ವಂತಿ ಲೋಕಾಂತೆ ತೀರ್ಥಭೂತ ಮುನೀಶ್ವರ. ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾಲಾ ವಿರಾಜಿತೆ.
नमो नमो भारताम्बे सर्वतीर्थस्वरूपिणी काश्या हि काशसे माता त्वं हि सर्वप्रकाशिका नमो नमो भारताम्बे गुरुस्त्वं जगदाम्बरा वेद वेदान्त गम्भीरे निर्वाण सुखदायिनी नमो नमो यतिलोकपदन्यास पवित्रीकृत पांसवे नमोऽस्तु जगन्नाधात्री मोक्षमार्गैक सेतवे नमो भारताम्बे नमो नमो ಭಾರತ್ ಮಾತಾ ಕಿ ತೊಕ್ಕೋಟದ ಸ್ವರ ಎಂಚಕೆಂದು ಬರಡು ಬಲೋ ಭಾರತ್ ಮಾತಾ ಕಿ. ಈ ಮೋಕೆ ಪ್ರತಿವರ್ಯಗಲ ನಮ್ಮ ದೇಶದ ನಮ್ಮ ತನ್ನತ ಬಗೆಟ್ ಅಗತ್ಯವಾದ ಬೋಡು ಹೊರ ಶ್ರೀಕೃಷ್ಣ ದೇವರಾಯ ತೆನ್ನಲಿ ರಾಮಕೃಷ್ಣ ತನ್ನ ರಾಜಪಡೆ ತೊಟ್ಟಿಗೆ ವಾಡೊಡುಪು ಒಂದು ಪೇರಿಗೆ ಆಯ್ತು ಒಟ್ಟಿಗೆ ಒಂಜಿ ಸಾಂಕದನ ಬರೀ ಕೊಂಡಾಟದ ಕಿನ್ಯ ನಾಯಿ ಆ ನಾಯಿದ ಕಿನ್ನಿ ವಾಡ ನೀರಿಗೆ ಜತ್ತಿನ ಪಗ ಸುರು ಮಲ್ತಂದು ಕೊರೆಪರೆ ಬುಡ ಅಂದೆ ಕೊರೆ ತೊಂದುಂಡು ಕೃಷ್ಣದೇವರಿಗೆ ಉಪದ್ರಾಂಡು ಇಂದು ಎಂಚಿನ ಕರ್ಮ ಮಾರ ಈ ನಾಯಿ ಒಂಜಿ ಮನಿಪಂದೆ ಕುಲ್ಲುನ್ಲೇಜಿ ನೆಮ್ಮದಿರೊಂಜಿ ವಾಡಡು ಪೋಯಿ ಪಂಡ ಇಂತ ಸ್ವರನೆ ಕೇನುಂಡತ್ತ ಅಂದು ಏರೆರಡ ಕೇಂದ್ರ ಆ ನಾಯಿ ಒಂಜಿ ಬುಲಿಪುನೇನು ಉಂತಾಲೆಪ್ಪ ಅವು ಕೊರೆತ್ತೊಂದು ಎಕಾಡ್ದಿಂಚಿಂದು ಅಕೇರಿಗೆ ತೆನ್ನಲಿ ರಾಮಕೃಷ್ಣಡ ಕೆಂಡೇರಿಗೆ ತುಲಪ್ಪ ಅವು ಎಕಾಡ್ದಿಂಚಿ ನಾಯಿ ಕೊರೆತ್ತೊಂಡು ಅವು ಬಾಯಿ ಮುಚ್ಚುಲಕದ ಅದನ್ನ ಮಲ್ಪೋಲಿಯ ಅಂದು ಈರ ಅನುಮತಿ ಕೋರ್ಂಡ ಯಾನೊಂಜಿ ಬೇಲೆ ಮಲ್ಪುವೆ ಪ್ರಯತ್ನ ಬತ್ತು ತೂಪೇಂದು ಪನ್ಪೆಗೆ ತೆನ್ನಲಿ ರಾಮಕೃಷ್ಣ ಅನುಮತಿ ದೆತ್ತೊಂದಿನೇನೆ ನಾಯಿದ ಅಡೆಗೆ ಪೋದು ನಾಯಿದಕ್ಕೆ ಬೀನಿಂಚ ಪತ್ತದು ಓಡಾಡು ಪೋಂದಿತ್ತೇರು ಸುದೇಕಬಾರ್ದು ಬಿಡಿ ನಾಯಿದಕ್ಕೆ ಇನ್ನಿ ಒಂಜಿ ತುಲ್ಲರ ಸುರು ಮಲ್ತುಂಡು ಇಡೀ ನೀರು ನಡಿ ಮೇಲೆ ದನಾನ ಸೈಪುಂಡು ಪನ್ನಗ ಪಿರಕ್ಕೆ ಬೀನಿಂಚ ಪತ್ತದು ಓಡಾಡ ಮಿತ್ತ ಕುಲ್ಲೆ ನಾಯಿದಕ್ಕಿನ್ನಿ ಅರಸರು ತೂಪೇರು ನಾಯಿ ನಮ್ಮ ಮನಿಪ್ಪಂದೆ ಕುಲ್ಲು ನಕ್ಲೆ ಪನ್ಪತ್ತ ದಮ್ಮು ಉಸುಲು ದೆಪ್ಪರವಲ್ಲಿ ನಾಯಿದ ಲಕ್ಕ ಕುಲ್ಲೋಡು ಅಂಚನೆ ಕುಲ್ದಿತ್ತಿನು ನಾಯಿದ ಲಕ್ಕ ಒಂಜಿ ಉಸುಲು ಇಜ್ಜಿ ಒಂಜಿ ದಮ್ಮು ಇಜ್ಜಿ ಕೊರೆಪ್ಪುನ ಇಜ್ಜಿ ಆಯ್ತು ಆತಿಗೆ ಕುಲ್ದು ಆಶ್ಚರ್ಯ ಅಂಡು ಈತ್ತ ನೆಟ್ಟ ಬಾಯಿ ಮುಚ್ಚ ಅಂದಿನ ದಾದಾದ ಪಂಡಲ ಬಾಯಿ ಮುಚ್ಚ ಅಂದಿನಂಚಿನ ನಾಯಿ ಇತ್ತೆ ನೀರಿಗೆ ಬುರ್ದು ಮಿತ್ತು ಬನ್ನಗೆಂಚಪ್ಪ ಬಾಯಿ ಮುಚ್ಚುನು ಅಂದು ಅಪಗ ತೆನಲಿ ರಾಮಕೃಷ್ಣ ಒಂಜಿ ಪಾತೆರ ಪನ್ಪೆ ಆ ನಾಯಿದ ಕಿನ್ನಿ ಎಣ್ಣದಿತ್ತನು ಯಾನ್ ಇತ್ತೆ ಉಪ್ಪುನ ಸ್ಥಿತಿ ಸಮ ಇಜ್ಜಿ ಇಂದೆಡ್ದು ಬೇತೆ ಸ್ಥಿತಿ ಇತ್ತು ನಾನು ಸಮ ಇತ್ತುದುವೆ ಎಂದು ಯಾಪ ನೀರುಡು ಬೂಡ್ದು ತುಲ್ಲೆರೆ ಸುರಾದ ನನ್ನ ದಾನ ಸೈಪೇಂದ ಅಂಡೋ ಅಪಗ ನಾಯಿಗನಿಸಲು ಇಜಿ ಜಿಜಿ ಯಾನೆ ಕಡಿತಿನ ಸ್ಥಿತಿಯೇ ಸರಿ ಉಂಡು. ಇಂದು ನಮ್ಮ ದೇಶದಕ್ಕನ ಅವಸ್ಥೆ ಅಲ್ಲ ಭಾರತಡು ತೊಕ್ಕೋಟುಡು ಉಳ್ಳಾಳಡು ಪುನಗ ನಮ್ಮ ಎಣ್ಣುವ ನಮ್ಮ ಒಲೋ ಪೊಡಿತಿ ನಮ್ಮ ಬೆಂಗಳೂರು ಇತ್ತದ ಎಡ್ಡೆ ಫ್ಯೂಚರ್ ಇತ್ತದು ನಮಗೆ ನಮ್ಮ ಬಾಂಬೆಡ್ ಇತ್ತನ ನಮಗೆ ಎಡ್ಡೆ ಲೈಫ್ ಸೆಟಲ್ ಆಗಿರೋ ಸಾಧ್ಯತೆ ಇಜಿನ ನಮ್ಮ ಅಮೇರಿಕಡಿತ್ತನ ವಿದೇಶೋಡಿತ್ತದನ್ನ ಎಡ್ಡೆ ಕಾಸು ಮಲ್ಪೊಲಿತೆ ನಿಂಚೆ ಪುರ ಪನ್ಪ ಆಂಡ ಸರೀಟ್ ಬೆಂದುಂಡ ಪ್ರಯತ್ನ ಬಕ್ಕ ಪರಿಶ್ರಮ ಪನ್ಪುನ ಇತ್ತಂಡ ಇದೇ ವೈಕುಂಠ ಇದೇ ಕೈಲಾಸ ಈ ಭಾರತೋಡು ಎಡ್ಡೆ ಪರಿಶ್ರಮಡು ಗೆಂದಡು ಕೈಟಿತ್ತಿನ ಗೆಲ್ಕಾಯ್ದ ಕಲ್ಪನು ಬತ್ತೊಂದು ಗೆಂದಿನ ಕಲುಲ್ಲೇರು ಅಂಚಾದು ಪ್ರಯತ್ನಶೀಲತೆ ಬೋಡೆ ಹೊರತು ಈ ಮಣ್ಣುಡುಪ್ಪುನ ಮಲ್ಲಭಾಗ್ಯ ತೊಕ್ಕೋಟುಡು ಏರುಪೇರೋ ಉಲ್ಲೇರೋ ಅಕ್ಲೆಗೆ ಪೂರ ವರ್ಷಲ ಈ ಮಸೂಡಿಕೆ ಗೌಜಿತುಲೆ ಪಿದೈದಕ್ಲಿಗೆ ಈ ಚಾನ್ಸೇ ಇಜ್ಜಿ ಅಕಲಿಡೆ ತೂಯರ ಬರೊಂದುಲ್ಲೇರು ಪಂಡ ತೊಕೊಡ್ದಕ್ನ ಅದೃಷ್ಟನ ಎತ್ತು ಪುಗಾರ್ದಿಲ್ಲ ಕಡಿಮೆನೆ ಇತ್ತೆ ದುರ್ಗೆ ಪನುಪುನಂಚಿನ ದೇವಿ ಸ್ತುತಿಯನ್ನು ಕೇನ್ಗ ತಾಟಿ ಬೊಟ್ಟುದು ಎದುಕೊನುಗ ದುರ್ಗೆ ಪನುಪುನಂಚಿನ ನೃತ್ಯ ಪ್ರಸ್ತುತಿಗಾದು போற்றிடும் பராசக்தியே பாரதாம்பிகே
സംഹാരം ചെയ്ത ചാമുണ്ടേശ്വരി അഖിലമെല്ലാം പോറ്റിടും അഖിലാണ്ടേശ്വരി അഖിലമെല്ലാം പോറ്റിടും അഖിലാണ്ടേശ്വരി ദാസൻ കൃഷ്ണൻ പണിയും ദുർഗാ दुर्गे दुर्गे जय जय दुर्गे 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 जय जय दुर्गे करुणे पुरिय इदुवे समयं करुणे पुरिय സമയം ദുർഗേ ദുർഗേ ജയ ജയ ദുർഗേ കരുണை പുരിയ ഇതുവേ സമയം കരുണை പുരിയ ഇതുവേ സമയം ദുർഗേ ദുർഗേ ജയ ജയ ദുർഗേ दुर्गे अल्लुम पकलुम उन्नामम पाडी अल्लुम पकलुम उन्नामम पाडी अल्लुम पकलुम उन्नामम पाडी अल्लुम पकलुम उन्नामम पाडी अल्री नोर्गलेयादरी पयम्म अल्लुम पकलुम उन्नामम पाडी अल्लुम पकलुम भगवतिगे श्री कंड कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते भगवतिगे श्री कंड कुटुंबिनी भूरि कृते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि
பகலும் நாமம் பாடி அன்றி நோர்களையாதரி பயம்மா துர்கே துர்கே ஜய ஜய துர்கே கருணை புரிய இதுவே சமயம் கருணை புரிய இதுவே சமயம் துர்கே துர்கே ஜய ஜய துர்கே ஜய ஜய துர்கே ஜய ஜய துர்கே 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 ஜய ஜய துர்கே 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 ஜய ஜய துர்கே ஜய ஜய துர்கே 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 ஜய ஜய துர்கே 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 ಸ್ನೇಹಿತರೆ, ಒಂದು ವ್ಯವಸ್ಥೆ ಸರಿಯಾಗಿರಬೇಕಿದ್ರೆ ಬ್ಲಡ್ ಮತ್ತು ದುಡ್ಡು ಇವೆರಡು ಸರಿಯಾಗಿ ಸರ್ಕ್ಯುಲೇಟ್ ಆಗ್ತಾ ಇರಬೇಕಂತೆ. ಬ್ಲಡ್ ಸರ್ಕ್ಯುಲೇಟ್ ಆದಷ್ಟು ದೇಹಕ್ಕೆ ಒಳ್ಳೆಯದು, ದುಡ್ಡು ಸರ್ಕ್ಯುಲೇಟ್ ಆದಷ್ಟು ದೇಶಕ್ಕೆ ಒಳ್ಳೆಯದು. ದೇಹ ದೇಶ ಎರಡು ಭಾವಗಳು ಜಾಗೃತಗೊಂಡಾಗ ದೇವ ಎನ್ನುವಂತಹ ಭಾವ ಜಾಗೃತಗೊಳ್ತದೆ. ಹಾಗಾಗಿ ನಮ್ಮೊಳಗಿನ ದೇಹವನ್ನು, ನಮ್ಮೊಳಗಿನ ದೇಶವನ್ನು ದೇವಭಾವಕ್ಕೆ ತೆರೆಯುವುದಕ್ಕೆ ಇಂತಹ ಭರತನೃತ್ಯಗಳು ಕಾರಣ ಆಗ್ತದೆ, ಪ್ರೇರಣೆ ಆಗ್ತದೆ. ಅಂತಹ ಭರತನಾಟ್ಯಕ್ಕೆ ಅಧಿದೇವನಾಗಿರುವವ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ ಎನ್ನುವಂತಹ ನೆಗಳ್ತೆಯನ್ನು ಪಡೆದಿರುವ ಆಂಗಿಕ, ವಾಚಿಕ, ಆಹಾರ್ಯ ಎನ್ನುವಂತಹ ಮೂರು ನೃತ್ಯಾಭಿವ್ಯಕ್ತಿಯ ಮಾಧ್ಯಮಗಳಿಗೆ ಅಭಿಷಿಕ್ತ ದೊರೆಯಾಗಿರುವಂತಹ ನಟರಾಜ. ಅಂತಹ ನಟರಾಜನನ್ನು ಬೋಲೋ ಬೋಲೋ ಸಬ್ಸೆ ಬೋಲೋ ಎನ್ನುವಂತಹ ಕೀರ್ತನೆ ಮೂಲಕ, ತಾಂಡವಾದಿ ನೃತ್ಯದ ಮೂಲಕ ಅಭಿನಂದನೆ ಮಾಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 बोलो बोलो सब मिल बोलो ओम नमः शिवाय. बोलो बोलो सब मिल बोलो ओम नमः शिवाय. 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 जटाजूट में गंगाधारी. जटाजूट में गंगाधारी. त्रिशूलधारी डमरू बजावे. त्रिशूलधारी डमरू बजावे.
शिवाय जटाजूट में गंगाधारी त्रिशूलधारी डमरू बजावे डम 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 डमरू बजावे गूंज उठाओ नमः शिवाय ओम नमः शिवाय हर ओम नमः शिवाय हर ओम नमः शिवाय बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय 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 बोलो बोलो सब मिल बोलो ओम नमः शिवाय बोलो बोलो सब मिल बोलो ओम नमः शिवाय जटाजूट में गंगाधारी त्रिशूलधारी डमरू बजावे डम 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 डमरू बजावे गूंज उठाओ नमः शिवाय प्रेम से बोलो नमः शिवाय प्रेम से बोलो नमः शिवाय भाव से बोलो नमः शिवाय भाव से बोलो नमः शिवाय जोर से बोलो नमः शिवाय जोर से बोलो नमः शिवाय ओम नमः शिवाय हर 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 ओम नमः शिवाय ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ಕೊಂಚ ಮಟ್ಟಿಗೆ ಬೇಸರ ಏನಂದರೆ ತಾವೆಲ್ಲ ಬಹಳ ಆಯ್ಕೆ ಪ್ರೇಕ್ಷಕರು ಸೇರಿದ್ದೀರಿ. ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ಅಂತ ಆಗಾಗ ನಾನು ಹೇಳಿದರೂ ಚಪ್ಪಾಳೆಯ ಸಂಖ್ಯೆ ಮಾತ್ರ ಬಹಳ ಕಡಿಮೆ. ಬಹುಶಃ ನಿಮಗೆ ಚಪ್ಪಾಳೆ ಬಡಿಲಿಕ್ಕೆ ಗೊತ್ತಿದೆ ಎಂಬುದನ್ನು ನಮ್ಮ ಗಮನಕ್ಕೆ ತರಬೇಕಿದ್ರೆ ಒಮ್ಮೆ ಸಾಕ್ಷೀಕರಿಸಿ. ತಕೊಡ್ದಕ್ಕಲು ಸರ್ ಬಿಡ್ಲೆ. ಈ ಚಪ್ಪಾಳೆಯ ಪ್ರೋತ್ಸಾಹ ನಿರಂತರವಾಗಿ ನಮ್ಮ ಜೊತೆ ಇರಲಿ ಎಂಬ ಸದಾಶಯದೊಂದಿಗೆ ಸ್ನೇಹಿತರೆ, ಅದು 1892 ಇಡೀ ದೇಶದಲ್ಲಿ ಬ್ರಿಟಿಷರ ದಟ್ಟ ಹಾವಳಿ. ಎಲ್ಲಿ ನೋಡಿದರೂ ಕೂಡ ಭಾರತೀಯರಿಗೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತೋರ್ಪಡಿಸುವಂಥ ಅವಕಾಶ ಇಲ್ಲ ಮತ್ತು ತಮ್ಮತನದ ಅಭಿವ್ಯಕ್ತಿಗೆ ತಮ್ಮತನದ ಆಚರಣೆ ಆರಾಧನೆಗಳಿಗೆ ಅವಕಾಶ ಇಲ್ಲ. ಈ ಸಮಯದಲ್ಲಿ ಬ್ರಿಟಿಷರು ಕಟ್ಟಾಜ್ಞೆಯನ್ನು ಹೊರಡಿಸಿರ್ತಾರೆ. ಯಾರೊಬ್ಬರು ಏನನ್ನು ಮಾತನಾಡಬಾರ್ದು, ದೇಶದ ಬಗ್ಗೆ, ಹೋರಾಟದ ಬಗ್ಗೆ, ನಮ್ಮ ವಿರುದ್ಧವಾಗಿ ಯಾವುದೇ ಕಾನೂನನ್ನು ಮೀರುವಂತಹ ಪ್ರಕ್ರಿಯೆಗೆ ಅವಕಾಶ ಇಲ್ಲ ಎಂಬಂಥ ಕಟ್ಟಾಜ್ಞೆಯನ್ನು ಜಾಗೃತಿಗೊಳಿಸಿರುವಂತಹ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರದ ಕಡೆಯಲ್ಲಿ ಬಾಹು ಸಾಹೇಬ್ ಲಕ್ಷ್ಮಣ್ ಜಾವಲೆ ಎನ್ನುವ ವ್ಯಕ್ತಿ ತನ್ನ ಮನೆಯ ಒಳಗೆ ಪುಟ್ಟದೊಂದು ಗಣಪತಿಯ ಮಣ್ಣಿನ ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಆರಂಭಿಸ್ತಾರೆ. ಆದರೆ ಎಲ್ಲ ಕಾನೂನಿನಲ್ಲೂ ಧಾರ್ಮಿಕವಾದ ಅಭಿವ್ಯಕ್ತಿಗೆ, ಪೂಜೆಗೆ ಅವಕಾಶ ಇದೆ ಎಂಬ ಒಂದು ರಿಯಾಯಿತಿ ಇರುವಂಥದ್ದೇ. ಆ ಕಾರಣಕ್ಕೋಸ್ಕರ ಮನೆಯೊಳಗೆ ಏನಿದ್ರೂ ಮಾಡ್ಕೊಳ್ಳಿ ಎಂಬ ಕಾರಣಕ್ಕೋಸ್ಕರ ಗಣಪತಿ ವಿಗ್ರಹವನ್ನು ಇಡ್ತಾರೆ. ಅಲ್ಲಿಂದ ಒಂದಷ್ಟು ಮಹಾರಾಷ್ಟ್ರಿಗರು ಅಲ್ಲಿ ಸೇರ್ತಾರೆ. ಗಣಪತಿಯ ಮೂರ್ತಿಯನ್ನಿಟ್ಟುಕೊಂಡು ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು, ನಮ್ಮತನವನ್ನು ಹೇಗೆ ಮುಕ್ತಗೊಳಿಸಬೇಕು ಎನ್ನುವಂತಹ ಮಾತುಗಳು ಪ್ರಾರಂಭ ಆಗ್ತದೆ. ಒಳಗಡೆ ಇದ್ದಕ್ಕಿದ್ದ ಹಾಗೆ ಸ್ವಾತಂತ್ರ್ಯದ ಕೆಲಸಗಳು, ಹೋರಾಟದ ಕಿಚ್ಚಿನ ರೂಪುರೇಷೆಗಳು, ನೀಲನಕ್ಷೆಗಳು ರಚನೆಗೊಳ್ಳುವ ಸಮಯದಲ್ಲಿ ಬ್ರಿಟಿಷರು ಅಂದುಕೊಳ್ತಾರೆ ಏನೋ ಪೂಜೆ ವಿಧಾನ ನಡೀತಾ ಇದೆ. ಸರಿ, ಅದರ ಮರು ವರ್ಷ 1893ರಲ್ಲಿ ಲೋಕಮಾನ್ಯ ಎಂಬ ಕೀರ್ತಿಯನ್ನು ಪಡೆದಿದ್ದಂತಹ ಬಾಲಗಂಗಾಧರ ತಿಲಕರು ತಾವು ಸ್ಥಾಪಿಸಿದಂತಹ ಕೇಸರಿ ಎನ್ನುವಂಥ ಪತ್ರಿಕೆಯಲ್ಲಿ ಬಾಹು ಸಾಹೇಬ್ ಲಕ್ಷ್ಮಣ್ ಜಾವಲೆ ಮಾಡಿರುವಂಥ ಈ ಗಣಪತಿ ಆರಾಧನೆಯ ಸವಿಸ್ತಾರವಾಗಿರುವ ವರದಿಯೊಂದನ್ನು ಕೊಡ್ತಾರೆ.
ಅದು ಎಷ್ಟು ಯಶಸ್ವಿ ಆಯಿತು ಗೊತ್ತೇ? ಮನೆಯ ಒಳಗೆ ಇದ್ದಂತಹ ಗಣಪತಿ ವಿಗ್ರಹ ನಿಧಾನಕ್ಕೆ ಮನೆಯ ಅಂಗಳಕ್ಕೆ ಬಂತು, ಅಲ್ಲಿಂದ ರಸ್ತೆಯ ಪಕ್ಕಕ್ಕೆ ಬಂತು. ಜಗಲಿಯಲ್ಲಿದ್ದಂತಹ ಗಣಪತಿಯನ್ನು ರೋಡಿಗೆ ತಂದುಬಿಟ್ರು ಎನ್ನುವ ಅಪಕೀರ್ತಿಗಳು ಕೇಳಿ ಬಂದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ, ಇಲ್ಲ ಗಣಪತಿ ಒಂದು ನೆಪ ಮಾತ್ರ, ಆ ಮೂಲಕ ಜಾಗೃತಗೊಳ್ಳಬೇಕಾಗಿರುವುದು ಸ್ವಾತಂತ್ರ್ಯದ ಭಾರತೀಯರ ಪ್ರಜ್ಞೆ ಎನ್ನುವಂತಹ ಚಿಂತನೆಗಳು ಇನ್ನಷ್ಟು ವ್ಯಾಪಕವಾಗಿ ಹರಡಿತು. ಸ್ನೇಹಿತರೆ, ಅದುವೇ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ದಟ್ಟ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಆಯಿತು. ಇಡೀ ಮಹಾರಾಷ್ಟ್ರದ ಜನತೆಯನ್ನು ದೇಶದ ಐಕ್ಯತೆಗಾಗಿ, ದೇಶದ ಸ್ವತಂತ್ರತೆಗಾಗಿ ಜಾಗೃತಿಗೊಳಿಸುವಂತಹ ಕೆಲಸಕ್ಕೆ ಪ್ರೇರಣೆ ಆಯಿತು. ಹಾಗಾಗಿ ಹಬ್ಬಗಳು ಬರಿಯ ನೆಪಗಳಲ್ಲ, ಹಬ್ಬಗಳು ಒಂದು ಜಾಗೃತಿಯ ಶಕ್ತಿ. ನಮ್ಮವರನ್ನೆಲ್ಲ ನಮ್ಮತನದ ಸೂರಿನಡಿಯಲ್ಲಿ ಸೇರಿಸಿಕೊಳ್ಳುವ ತಾಯಿ ಭಾರತೀಯ ಚಿಂತನೆಯನ್ನು ಪ್ರಸಾರಗೊಳಿಸುವಂತಹ ದೊಡ್ಡ ಶಕ್ತಿ. ಹಾಗಾಗಿ ಅಂಥ ಹಬ್ಬದಲ್ಲಿ ನಮ್ಮತನ ಜಾಗೃತಗೊಳ್ಳಲಿ, ಭಾರತೀಯತ್ವತೆಯ ಕುಸುಮ ಅರಳಲಿ ಎಂಬ ಸದಾಶಯದೊಂದಿಗೆ ಅಂದು ಕೇಸರಿ ಪತ್ರಿಕೆಯ ಮೂಲಕ ದೇಶಕ್ಕೆ ಕರೆ ಕೊಟ್ಟ ಮಹಾಗಣಪತಿ ತುಳುವಂದ ಭಾಮಕುಮಾರ ಹಾಗೆ ಹೇಗೆ ಕಂಗೊಳಿಸ್ತಾನೆಂಬುದನ್ನು ನಮ್ಮೂರಿನ ಕವಿ, ಯಕ್ಷಕವಿ ರತ್ನ ಡಾಕ್ಟರ್ ಅಮೃತ ಸೋಮೇಶ್ವರರು ಬಹಳ ಸೊಗಸಾಗಿ ಗೀತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ತಾನಿತ್ತಂದನ ತಾನ ತಂದಾನಿತನನ ಆನೆ ಮೋನೆದ ಸ್ವಾಮಿ ಡೆನಡೆನ್ನಡನ್ನ. ಮಾತಿನಲ್ಲೆಲ್ಲ, ಗೀತೆಯಲ್ಲೆಲ್ಲ, ನೃತ್ಯದ ಮೂಲಕ ನೋಡೋಣ. ಈ
ತಂಬಿನಾಕ್ಲೆಗೆ ಇಂಬುಗುರ್ಪಿನ ಮಲ್ಲ ಮೈಮೆದ ಕರ್ತುವೆ ಉಂಡೆ ಹೋಳಿಗೆ ಅಪ್ಪಗಾರಿಗೆ ಬಜಿಲು ತಾರಗೆ ಕರಂಬುನು ಪುಂಡಿ ಪುಂಡಿಡೆ ಮತ್ತು ಕರಿಪುನ ಬಾಲೆ ಮನಸ್ಸದ ತಿರ್ಲನಂದು ಆನೆ ಮೋನೆದ ಸ್ವಾಮಿನು ತುಳುವಂದ ಭಾಮಕುಮಾರನ ತಾನ ತಂದನ ಡೆನನ ಕಟ್ಟಿದು ಪುಗರ್ದು ನಲ್ತಿನ ಕೂಟಗ್ ನನ್ನವರ ತಾಟಿ ಬೊಟ್ಟುದು ಮೋಕೆಯನ್ನು ತೋಜಲಪ್ಪ. ಈ ಮೋಕೆ ನಿರಂತರವಾದ ಉಪ್ಪಡು ಪನ್ಪುನ ಸದಾಶಯದೊಟ್ಟಿಗೆ ಬಂದುಲೆ ನಮಕ್ ಮಾತೆರ್ಗ ಮಾಮಲ್ಲ ಸೌಭಾಗ್ಯದಾದ ಅಂದ ಪಂಡ ಈ ವರ್ಷ ನಡೆತಿನಂಚಿನ ಮಹಾಕುಂಭ ಮೇಳ. ಸಾಮಾನ್ಯವಾದ 4 ವರ್ಷಗೊರ 6 ವರ್ಷಗೊರ 16 ವರ್ಷಗೊರ ನಡಪುನ ಉಂಡು ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಅಂತ. ಆಂಡ ಮಹಾಕುಂಭಮೇಳ 144 ವರ್ಷಗೊರ ನಡಪುನವು ಭಾರಿ ವಿಶೇಷ. ನಮ್ಮ ಭಾಗ್ಯ ತುಲೆ ಆಯುಷ್ಯದ ಭಾಗ್ಯ ನಮ್ಮ ಜೀವಡುಪ್ಪುನಗ 144 ವರ್ಷ ಅಂಚಾಡು ಪ್ರಯಾಗ್ರಾಜ್ಯಡು ಭಾರಿ ಮಲ್ಲ ಮಹಾಕುಂಭಮೇಳ ಆಂಡು ಗಂಗೆ ಪನ್ಪುನಂಚಿನ ಸುರನದಿ ಭಗೀರಥನ ಲೆಪ್ಪುಗೋಕೊಂದು ಈಶ್ವರ ದೇವರ್ನ ಮುಂಡೊಡು ದೇವಿಯಾದ ಜಲಂದ ದೇವಿಯಾದ ಅಲ್ತಿಡ್ದು ಭೂಮಿಗೆ ಜತ್ತಿನ ಮಾಯದ ಪೊಣ್ಣು ಗಂಗೆ ಅಂಚಿನ ಗಂಗೆನು ಸುಗಿತ್ತದು ಆರಾಧನೆ ಮಲ್ತದು ಮೀದು ಇಡೀ ಬದುಕನ್ನು ಪಾವನ ಮಲ್ಪುನಂಚಿನ ಬೇಲೆ. ಕುಂಭ ಪನ್ಪುನಂಚಿನ ಶಬ್ದನೇ ಬಾರಿ ರೋಚಕ. ಕುಂಪಂಡ ನೀರು, ಭಾ ಪಂಡ ಭರಿಸುವುದು ಅಂದರ್ಥ. ನೀರನ್ನು ಧಾರಣೆ ಮಲ್ಪುನಂಚಿನ ಪ್ರಕ್ರಿಯೆವು ಅಂಚಾದು ಇಡೀ ವಿಶ್ವ ಆ ಕಡೆಗೆ ತುಂಡು. ಬಹುಶಃ ಭೂಮಿದ ದುನ್ನೋನೆ ಜಾಸ್ತಿ ಆಪುಂಡ ಪನ್ಪುನ ಲೆಕ್ಕ ಜನ ಮಂದಿಯಲ್ಲಿ ಪೋದು 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 ಕಡಲು ಲೆಕ್ಕ ಸುದತ್ತ ಲೆಕ್ಕ ಪರತ್ತಬೋದು ಸೇರಿರ ಆ ರಾಜ್ಯವು. ಅವಳು ಭಾರೀ ಪೊರ್ಲುದ ಕುಂಭಮೇಳ ಶಿವರಾತ್ರಿ ಮುಟ್ಟ ನಡತದ ಸಮಾಪನಾಂಡು. ಆಸ್ಟ್ರೇಲಿಯಾ, ಅಮೇರಿಕಾ, ಜಪಾನ್ ಇಂಚ ಒಂಜಾತ್ ರಾಷ್ಟ್ರಲು ಭಾರತದ ಪ್ರಧಾನಮಂತ್ರಿಗೆ ಪತ್ರ ಬರೆಂಡಿಗೆ 82 ರಾಷ್ಟ್ರಲು ಭಾರತಡು ನಡಪುನಂಚಿನ ಮಹಾಕುಂಭ ಮೇಳನು ಎಂಕಲ್ನ ದೇಶಡು ಲೈವ್ ಟೆಲಿಕಾಸ್ಟ್ ಮಲ್ಪೋಲಿಯ ಪನ್ಪುನಂಚಿನ ಅನುಮತಿಗೋಸ್ಕರ ಪತ್ರ ಬರೆತನಿಗೆ. ಎಂಚಿನ ಚೋದ್ಯ ತೋಲೆ ಎಂಚಿನ ಚೋದ್ಯ. ಇಂದು ನಮ್ಮ ದೇಶದ ಪುಗರ್ತೆ, ಇಂದು ನಮ್ಮ ದೇಶದ ಪುಗರ್ತೆ ಆಂಡ ನಮ್ಮ ಇಟ್ಟು ಕೆಲವೇರು ಅಡೆಗೆ ಬೋದು ಸುದೆಟ್ಟು ಮೀಂಡ ಪಾಪ ಬೋಪುಂಡ ಅವಳು ಪೋದು ಮೀನಪ್ಪಗನೆ ಜನ್ಮ ಪಾವನ ಆಪುಂಡ ಅವಳು ಜನಕ್ಲೇನು ಮೋಸ ಮಲ್ಪೋಯರು ಅಂಚ ಇಂಚ ಅಂದು ಪೂರ ಕತೆ ಕಟ್ಟಿಯರು. ಅವತ್ತು ನಮ್ಮ ಉಲೈಡುಪುನ ಶರೀರದ ದೋಷ ಪಾಪ ಬೋಪುಂಡ ಗೊತ್ತಿಜ್ಜೈ, ಮಾನಸಿಕವಾಯಿನ ದೋಷ ಪಾಪ ಖಂಡಿತ ಪೋಪುಂಡು. ಮನೋ ಶೋಷಣೆ, ಮನೋ ದೌರ್ಜನ್ಯ, ಮನೋ ದಾರಿದ್ರ್ಯದಾದುಂಡು ಅವು ನಿವಾರಣೆ ಆಪುನಂಚಿನ ಸತ್ಯ. ಅಂಚಿನ ಕುಂಭಮೇಳಗೆ ಸಾಕ್ಷಿಯಾದ ಇನಿ ಇಡೀ ಭಾರತದ ಅರ್ಧ ಮರ್ಗಿಲಿಗೆ ಪುನೀತತ್ವದ ಮಲ್ಲ ಪರಾಕಾಷ್ಠೆಯನ್ನು ಕೊರ್ತಿನಂಚಿನ ಗಂಗೆನು ಸುಗಿಪುನಂಚಿನ ಗಳಿಗೆ ಇಡೀ ಗಂಗಾದಿ ಆಯ್ನಂಚಿನ ಪೊರ್ಲುದ ಬರ್ಸ ಬತ್ತದ ಭೂಮಿ ಸಂಪಾತಂಡು ನಮ್ಮ ಇಲ್ಲಡು ನಮ್ಮ ದಿನಚರಿಟ್ ನಮ್ಮ ಜೀವಮಾನುಡು ನೀರನ್ನು ಒರಿಪುನಂಚಿನ ಗುರುತರ ಜವಾಬ್ದಾರಿನ ಮಲ್ತೋನುಗ ನಮಕ್ ಹಿರಿಯಕ್ಕಲು ಕಟ್ಟುದು ಕೊರ್ತಿನಂಚಿನ ಶುದ್ಧ ನೀರನ್ನು ನಮ್ಮ ಭವಿತವ್ಯ ಭವಿಷ್ಯಕ್ಕೆ ದಾಂಟಾವುನಂಚಿನ ಬೇಲೆಲ್ಲ ಮಲ್ಪುನಗ ಪನ್ಪುನ ಲೆಪ್ಪುದೊಟ್ಟಿಗೆ ಗಂಗೆ ಬರ್ಪಾಲು ಪರತ್ತೊಂದು ಆಸುರಗಿರೆಡ್ದು ತಾಟಿ ಬೊಟ್ಟುದೆದು ಕೊನುಗ. सरस्वती नर्मदा सिंधु कावेरी
ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತನಯಿ ನೀನು, ಸುರಗುರುವಿನ ಅರಸಿ ನೀನು, ಜಗದ ಘವ ತೊಳೆವ ಭವೆ ನೀನು, ನಿನ್ನುಳುಮೆಯಿರಲು ಭಯವೇನು. ಶುಭದಾಯಿನಿ ವರದಾಯಿನಿ ಸುರಮೀರೆ ಜಾಹ್ನವಿ ಭವ ಭಯಹಾರಿಣಿ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಜಲಧಾರೆ ಸೊಗದ ಬದುಕಿನ ಧಾರೆ, ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ. ದುರಿತಗಳ ಹರಿಸುವವಳೆ, ಮುಕುತಿಯಡೆ ನಡೆಸುವವಳೆ. ನೀನೇ ಜೀವ ಜಲಧಾರೆ ಸೊಗದ ಬದುಕಿನ ಧಾರೆ, ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ. ಗಂಗೆ ಜಲತರಂಗೆ ನಿರ್ಮಲಾಂಗಿ ಮಾತೆ ಸುವಿಚಾರೆ, ದಾತೆ ಸುಜನ ಪ್ರೀತೆ ಹರುಷಧಾರೆ ತ್ರಿಜಗ ಸಂಚಾರೆ. ಸುರಗಣ ಮುನಿ ಜನನಿರುತವು ನುತಿಸುವ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತನಯಿ ನೀನು, ಸುರಗುರುವಿನ ಅರಸಿ ನೀನು, ಜಗದ ಘವ ತೊಳೆವ ಭವೆ ನೀನು, ನಿನ್ನುಳುಮೆಯಿರಲು ಭಯವೇನು. ಶುಭದಾಯಿನಿ ವರದಾಯಿನಿ ಸುರಮೀರೆ ಜಾಹ್ನವಿ ಭವ ಭಯಹಾರಿಣಿ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ. ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ. ಶಾರದೆಯೇ ಸರಸ್ವತಿಯೇ ಗೋಮತಿಯೇ ಮಹಾನದಿಯೇ. ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ. ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ. ನೆಲವ ನಗುವ ಹೊಲವ ಮಾಡಿ ಹಸಿವ ಕಳವ ಕಾವೇರಿ. ಪೂರ್ಣ ತಪತಿ ಕೃಷ್ಣೆ ವರದೆ ಭೀಮ ಕಾಳಿ ಗೋದಾವರಿ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತನಯಿ ನೀನು, ಸುರಗುರುವಿನ ಅರಸಿ ನೀನು, ಜಗದ ಘವ ತೊಳೆವ ಭವೆ ನೀನು, ನಿನ್ನುಳುಮೆಯಿರಲು ಭಯವೇನು. ಶುಭದಾಯಿನಿ ವರದಾಯಿನಿ ಸುರನೀರೆ ಜಾಹ್ನವಿ ಭವ ಭಯಹಾರಿಣಿ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಜಯಮುನಿ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ
ಅದು 1893 ಸೆಪ್ಟೆಂಬರ್ ತಿಂಗಳು ಚಿಕಾಗೋ ಎನ್ನುವಂತಹ ಅಮೆರಿಕದ ಸುಪ್ರಸಿದ್ಧ ನಗರದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಯೋಜನೆಗೊಂಡಿತ್ತು. ಬೇರೆ ಬೇರೆ ದೇಶದಿಂದ ಸೂಟು ಬೂಟು ಹಾಕಿರುವಂತಹ ಹಲವು ಪ್ರತಿನಿಧಿಗಳು ಅಲ್ಲಿ ಬಂದು ಸೇರಿದ್ರು. ದೇಶದ ಬಗ್ಗೆ ಅಭಿಮಾನದಿಂದ ಗಂಟೆಗಟ್ಟಲೆ ಭಾಷಣ ಮಾಡಬೇಕು ಎನ್ನುವಂಥ ಉದ್ದೇಶ ಬರದಾಗಿತ್ತು. ಆದರೆ ಭಾರತದಿಂದ ಯಾರನ್ನಪ್ಪ ಕಳಿಸಬೇಕು ಎನ್ನುವಂಥ ಆಲೋಚನೆ. ದೇಶ ಆಗ ಆಯ್ಕೆ ಮಾಡಿಕೊಂಡದ್ದು ಓರ್ವ ತರುಣ ಸನ್ಯಾಸಿಯನ್ನು, ದೇಶಭಕ್ತ ಸನ್ಯಾಸಿ, ಯುವಕರಿಗೆ ಯುವತಿಯರಿಗೆ ಪ್ರೇರಣೆ ಕೊಟ್ಟ ಸನ್ಯಾಸಿ. ಅದು ನರರಿಗೆ ಇಂದ್ರನೆನಿಸಿಕೊಂಡ ನರೇಂದ್ರ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ವೇದಿಕೆಗೆ ಬರ್ತಾರೆ. ಎಲ್ಲ ಕಪ್ಪು ಬಿಳುಪು ಸೂಟುಗಳು, ಒಂದು ಮಾತ್ರ ಕೇಸರಿ ಕಾಷಾಯ ವಸ್ತ್ರ. ಜನ ಎಲ್ಲ ಅಲ್ಲಲ್ಲಿ ಗುಸುಗುಸು ಪಿಸು ಮಾತು. ಒಂದು ಬರುವುದಕ್ಕೆ ಒಂದು ಡಿಗ್ನಿಟಿ ಇಲ್ವಾ, ಬರುವುದಕ್ಕೊಂದು ಮ್ಯಾನರ್ಸ್ ಇಲ್ವಾ ಅಂತ. ಆದರೆ ಅಲ್ಲಿ ತನಕ ಮೈ ಡಿಯರ್ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಎಂಬುದಾಗಿಯೇ ಭಾಷಣ ಪ್ರಾರಂಭ ಆಗಿತ್ತು. ಆದರೆ ಮೈ ಡಿಯರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಆಫ್ ಅಮೇರಿಕಾ ಎನ್ನುವಂತಹ ಒಂದು ಸಂಬೋಧನೆ ಇಡೀ ಅಮೇರಿಕನವನ್ನು ಬೆಚ್ಚಿ ಬೀಳಿಸಿತ್ತು, ರೋಮಾಂಚನಗೊಳಿಸಿತ್ತು, ಚಪ್ಪಾಳೆಯ ಮೇಲೆ ಚಪ್ಪಾಳೆ ಕೇಳಿಸಿತ್ತು. ಹಾಗಾಗಿ ಅವತ್ತಿನ ಆ ನವಿರು ಪುಳಕ ಏನಿದೆ ಇವತ್ತಿಗೂ ಹಾಗೆ ತಿಳಿಯಿತು. ಅಂದಿನಿಂದ ಯಾವಾಗ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ಪ್ರತಿನಿಧಿಯಾಗಿ ತಮ್ಮ ಭಾಷಣವನ್ನು ಮಾಡ್ತಾರೋ, ಅಂದಿನಿಂದ ಇಡೀ ಜಗತ್ತು ಭಾರತವನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಬಿಟ್ಟಿತು ಬಂಧುಗಳೇ. ಮ್ಯಾಕ್ಸ್ ಮುಲ್ಲರ್ ಎನ್ನುವಂತಹ ಜರ್ಮನಿನ ಪ್ರಸಿದ್ಧ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕೇಳಿ ಭಾರತಕ್ಕೆ ಬರ್ತಾನೆ. ಇಲ್ಲಿಯ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡಿ ದಾರ್ಶನಿಕನೆಂದೆನಿಸಿಕೊಳ್ತಾನೆ. ಮಾರ್ಗರೆಟ್ ನಬೆಲ್ಲೋ ಎನ್ನುವಂತಹ ವಿದೇಶದ ಪ್ರೊಫೆಸರ್ ಒಬ್ಬಳು ಇಲ್ಲಿಯ ತತ್ವಜ್ಞಾನವನ್ನು ತಿಳಿದು ಭಾರತಕ್ಕೆ ಬರ್ತಾಳೆ. ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿಕೊಂಡು ಸಾಧ್ವಿ ನಿವೇದಿತಾ ಎನ್ನುವ ಹೆಸರಿನಲ್ಲಿ ಕೀರ್ತಿಯನ್ನು ಪಡೆಯುತ್ತಾಳೆ. ಅಣ್ಣಾ ಹಜಾರೆ ಹೋರಾಟ ಮಾಡಿರುವುದಾದರೂ ಅದಕ್ಕೆ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಇದೆ. ಹುಚ್ಚರ ಸಂತೆ ಎಂದು ಒಂದು ಕಾಲಕ್ಕೆ ವಿಡಂಬನೆಗೆ ಒಳಗಾದ ಕೇರಳ ದೈವತ್ತನ್ನೇ ಸ್ವಂತ ನಾಡು ಎಂಬುದಾಗಿ ಬದಲಾಯಿಸಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆಯಲ್ಲೂ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಇದೆ. ವಿಶ್ವಕವಿ ಎಂದೆನಿಸಿಕೊಂಡ ರವೀಂದ್ರನಾಥ ಠಾಗೂರರು ಗೀತಾಂಜಲಿ ಎನ್ನುವಂತಹ ಮಹತ್ಕೃತಿಯನ್ನು ಜಗತ್ತಿಗೆ ಕೊಡುವಾಗಲೂ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಇದೆ. ಅದೆಲ್ಲ ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಕಿಟ್ಲಿ ಹಿಡ್ಕೊಂಡು ಚಾ ಮಾರ್ತಿದ್ದ ಒಬ್ಬ ವ್ಯಕ್ತಿ ಜಗತ್ತೇ ಕುಳಿತಲ್ಲಿಂದ ಎದ್ದು ನಿಲ್ಲುವಂತಹ ನರೇಂದ್ರ ಮೋದಿ ಎನ್ನುವಂತಹ ಪ್ರಧಾನಿ ಆಗಬೇಕಿದ್ರೂ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಇದೆ, ಸ್ವಾಮಿ ವಿವೇಕಾನಂದರ ಪ್ರೇರಣೆ ಇದೆ. ಅಂತಹ ನರರಿಗೆ ಇಂದ್ರನಾದ ಸ್ವಾಮಿ ವಿವೇಕಾನಂದರನ್ನು ಈ ಬಾರಿ ಹಬ್ಬಕ್ಕಳಿಗೆ 500 ತುಂಬುವಾಗ ತೊಕ್ಕೋಟಿನ ಮೊಸರು ಕುಡಿಕೆಗೆ ಕರೆತರಬೇಕು ಎನ್ನುವ ಆಶೆ ನಮ್ಮದು. ಅದಕ್ಕಾಗಿ ಸನಾತನ ನಾಟ್ಯಾಲಯದ ತಂಡದ ಜೊತೆ ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆ. ಉತ್ತಿಷ್ಟತಃ ಜಾಗ್ರತೆ ಎನ್ನುವ ಕರೆಯನ್ನು ಕೊಡ್ತಾರೆ. ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಉತ್ತಿಷ್ಟತಃ ಜಾಗ್ರತ. ಉತ್ತಿಷ್ಠತ ಜಾಗ್ರತ ಮನೋಜಾ ಉತ್ತಿಷ್ಠತ ಜಾಗ್ರತ ಜಾಗ್ರತ ಉತ್ತಿಷ್ಠತ ಜಾಗ್ರತ ಮನೋಜಾ ಉತ್ತಿಷ್ಠತ ಜಾಗ್ರತ ಮನೋಜಾ ಉತ್ತಿಷ್ಠತ ಜಾಗ್ರತ ಉತ್ತಿಷ್ಠತ ಜಾಗ್ರತ ಮನೋಜಾ ಉತ್ತಿಷ್ಠತ ಜಾಗ್ರತ ಉತ್ತಿಷ್ಠತ ಜಾಗ್ರತ ಮನೋಜಾ
ನೀ ಅರೆ ಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನು ಸೇರುವವರೆಗೂ ನೀ ಅರೆ ಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ उत्तिष्ठत जागृता मनुजा उत्तिष्ठत जागृता उत्तिष्ठत जागृता मनुजा उत्तिष्ठत जागृता ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನಯ ಗುರಿಯೋ ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತು ನಾನ್ ನಿನ್ನೊಳಗೆಯೇ ಇದೆ ಆರತು ನಾನ್ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಡಲದಿರು ಮುನ್ನಡೆ ಸಖನೆ ಇನ್ನು ತೊಡಲದಿರು ಮುನ್ನಡೆ ಸಖನೆ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ उत्तिष्ठत जागृता मनुजा उत्तिष्ठत जागृता उत्तिष्ठत जागृता मनुजा उत्तिष्ठत जागृता ಮಮತೆಯ ಈ ದೇಹವೇ ನೀನೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರ ಆತ್ಮನಿ ಅಮೃತ ಪುತ್ರನೇ ಅಮರ ಆತ್ಮನಿ ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ ಅಮಲಾನಂದದಿ ಪರಿಪೂರ್ಣನು ನೀ उत्तिष्ठत जागृता मनुजा उत्तिष्ठत जागृता उत्तिष्ठत जागृता मनुजा उत्तिष्ठत जागृता ಗುರಿಯನು ಸೇರುವವರೆಗೂ ನೀ ಅರೆ ಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನು ಸೇರುವವರೆಗೂ ನೀ ಅರೆ ಕ್ಷಣ ನಿಲ್ಲದೆ ಮುನ್ನಡೆ ಸಖನೆ उत्तिष्ठत जागृता मनुजा उत्तिष्ठत जागृता उत्तिष्ठत जागृता मनुजा उत्तिष्ठत जागृता उत्तिष्ठत जागृता उत्तिष्ठत जागृता ಓ ಭಾರತ ಮಾತೆಯ ಅಮೃತ ಪುತ್ರರೇ, 10 ಜನ ಗಟ್ಟಿ ಯುವಕರನ್ನು ನನಗೆ ಕೊಡಿ, ಈ ದೇಶದ ಭವಿಷ್ಯವನ್ನೇ ಬದಲಿಸಿ ಬಿಡುತ್ತೇನೆ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ವಿಶ್ರಮಿಸದಿರಿ. ನಿಮ್ಮತನದ ಬಗ್ಗೆ ಹೆಮ್ಮೆ ಇರಲಿ. ಸಂಘಟನೆ ನಿಮ್ಮ ಶಕ್ತಿಯಾಗಲಿ. ಸ್ವಾಭಿಮಾನ ದೇದೀಪ್ಯವಾಗಲಿ. ಭಾರತ ಭವ್ಯವಾಗಲಿ. ಉತ್ತಿಷ್ಠತಃ ಜಾಗೃತ, ಉತ್ತಿಷ್ಠತಃ ಜಾಗೃತ. ಈ ವಿವೇಕ ಇದ್ದು ಪ್ರಯೋಜನ ಇಲ್ಲ, ಬದುಕಿಡೀ ಆನಂದ ಇದ್ದು ಪ್ರಯೋಜನ ಇಲ್ಲ. ವಿವೇಕದ ಜೊತೆಗೆ ಆನಂದ ಸೇರಿದರೆ ವಿವೇಕಾನಂದರ ಹಾಗೆ ಕೀರ್ತಿಯನ್ನು ಪಡೆಯಬಹುದು. ಅಂತಹ ವಿವೇಕವನ್ನು ಜಾಗೃತಗೊಳಿಸುವುದಕ್ಕೋಸ್ಕರವೇ ನಮಗೆ ಹಬ್ಬಗಳು ಬಂದಿರುವಂಥದ್ದು. ಬದುಕಿನ ಎಲ್ಲ ದಿನಗಳು ಒಂದೇ ರೀತಿ ಇದ್ದರೆ ಕಡಲು ಸಮಾನವಾಗಿ ಇದ್ದ ಹಾಗೆ. ಕಡಲಿನಲ್ಲೂ ಉಬ್ಬರಗಳು ಬೇಕು, ಕಡಲಿನಲ್ಲೂ ಇಳಿತಗಳು ಬೇಕು. ಎರ್ತೆ ಜಪ್ಪೆಲಿತ್ತನ ಮಾತ್ರ ಕಡಲು ಪೊರ್ಲು ಇತ್ತೆ ನಮ್ಮ ದೆಂಗದು ಪೋದು ಹೊರ ಉಳ್ಳಾಳದ ಬೀಚಿಗೆ ಪೋದು ಬರಿಟುಪ್ಪುನ ಕಡಲನ್ನು ತೂಂಡ ಅವು ನಿರಂತರವಾದ ಸೆರೆಕುಲನ್ನು ಭೂಮಿಗೂ ಕೊರೊಂದುಪ್ಪುಂಡು. ಪಂಡ ಸದಾ ಅಗಾಧತೆ, ಸದಾ ಸಕ್ರಿಯತೆ, ಸದಾ ಅಮರತೆ, ಅನಂತತೆ ಅವು ಕಡಲದ ಲಕ್ಷಣ. ಅಂಚಿನ ಕಡಲೊಂಜಿ ಜನಕ್ಕೆಲ್ಲ ಹೊರಟು ಈ ತೊಕ್ಕೋಟುದ ಸಾದಿಡು ವರ್ಷಗೊರ ಸೇರುನವೇ ಈ ತೊಕ್ಕೋಟುದ ಮೊಸರು ಕುಡಿಕೆ ಬಂದುಲೆ. ಮೊಸರು ಕುಡಿಕೆ ಕೃಷ್ಣನ ಲೀಲಾ ವಿನೋದಾವಳಿದ ಒಂಜಿ ಪ್ರಸ್ತುತಿ. ವಿಶೇಷವಾದ
ಅವು ಜನಕ್ಕೆಲ್ಲ ಮನಸ್ಸಿಗೆ ಕೃಷ್ಣ ಮನೋಭಾವನ ಜಾಗೃತಿ ಮಲ್ಪೋಡು ಉನ್ಮತ್ತತೆನತ್ತು ಆಂಡ ಏತೋ ಸಲ ನಮ್ಮ ಇಲ್ಲದ ಪರ್ಬ ಜೋಕ್ಲಿಗೆ ವಾ ಸಂದೇಶ ಕೊರೊಂದುಂಡು ಪನ್ಪುನೈತ ಬಗ್ಗೆ ನಮ್ಮೊಂಜಿ ಎಚ್ಚರ ದೀವ ನೋಡು ದಿಂಜ ಜನ ಮಸೂಡಕ್ಕೆ ಬತ್ತನು ಎಂದು ಪನ್ನಗ ಜೋಕುಲ್ಲ ಮನಸ್ಸು ದಾದ ಕಣ್ಣೆದುರು ತೋಜುಂಡು ಬಿನ್ನೇರು ಬರ್ಪೇರು ಪಿಲಿವೇಷ ಬರ್ಪುಂಡು ಇಲ್ಲಡು ಪಾರ್ಟಿ ಆಪುಂಡು ನಮಕ್ ಪೋಯರ ಬುಡುಪು ಜರಡೆಗೆ ಬರೀತ ಕೋಣೆಡ ಆಪುಂಡು ಬಾಕಿಲು ಪಾಡ್ದೆ ತೊಲೆ ಕೆಲವರು ಪರೊಂದು ಪೇರು ಕೋರಿಗೆ ಜಿಪ್ಪು ಮಲ್ಪೇರು ಮಾಸಗ ಜಿಪ್ಪು ಇಂಚಿನ ಚಿತ್ರಣನೇ ಕಣ್ಣೆದುರು ಬರ್ಪುಂಡೆ ಹೊರತು ವ್ಯಾಯಾಮ ಶಾಲೆಡು ಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆ ಹಾಕೊಂಡು ಅವಳು ಭಜನೆ ಹಾಕೊಂಡು ಮೆರವಣಿಗೆ ಬರ್ಪುಂಡು ಪಾವಿತ್ರತೆ ಚಿಂತನೆ ಕೃಷ್ಣ ವಿಚಾರೋಲು ಅವಳು ಕೃಷ್ಣಾಷ್ಟಮಿದ ಉತ್ಸವ ನಡಪುನೆಡು ದಾದಿ ಅಂಕಲ್ನ ಇಲ್ಲಡೆ ಬಿನ್ನೇರು ಬರ್ಪೇರೆ ಹೊರತು ಮೂಲು ನಮ್ಮ ಇಲ್ಲೆಡು ಬಿನ್ನೇರು ಬರ್ಪೇರು ಬಂದ್ಬಿನ ಕಾರಣಕ್ಕೆ ಹಾಕ್ಲಾಗ ಪೋನಗೊಂತಿ ಗೌಜಿ ಆವಡಿಂದ ಅವಳು ಕೃಷ್ಣ ವಿಗ್ರಹ ದೀಪನ ಒತ್ತು ಅಂಚಾದ ಐಡ್ದು ಇಂದು ಉಂಡೆ ಹೊರತು ಹಿಂದೆಡ್ದ ಒತ್ತು ದಯಮಲ್ತದೊಂಜಿ ವಿನಂತಿ ಇತ್ತೆ ಏರು ಪೂರ ನಿಖಲ್ನ ಇಲ್ಲಾಡು ಬಿನ್ನೇರು ಬರ್ಪೇರು ಅಕಲ್ಡ ಒಂಜಿ ವಿನಂತಿ ಮಲ್ಪೋಲಿ ನಿಖಲ್ ಬನ್ನಾಗ ಓಲು ಕೃಷ್ಣ ವಿಗ್ರಹ ದೀತೇರು ಓಲು ಮೆರವಣಿಗೆ ಹಾಪುಂಡು ಅಡೆಗೆ ಹೊರ ಪೋದು ಕೈ ಮುಗಿದು ಪ್ರಸಾರದ ಒಂದು ಬಲೆ ಊರುಡು ನೇಮ ಹಾಪುಂಡು ಕಟ್ಟೆ ಜಾತ್ರೆ ಹಾಪುಂಡು ಗೋಲ್ಡ ಮುಗರದ ಜಾತ್ರೆ ಹಾಪುಂಡು ಅವ್ರು ಪೂರ ಬಿನ್ನೇರು ಬಂದಾಗ ಇಂದುವೇ ಕ್ರಮ ಅಡೆಗೆ ಪೋಲೆ ಒಂಜಿ ಬೂಳ್ಯಾಗ ಕೈ ಕೊರ್ಲೆ ಬೊಕ್ಕ ಬಲೆ ಅಪ್ಪಗ ಆ ಬಾಲೆಗೂ ಗೊತ್ತಾಪುಂಡು ಮೂಲು ನೇಮ ಹಾಪುನೆಡ್ದ ಅವರ ಇಲ್ಲಡ್ ಗೌಜಿ ಐಕೋಸ್ಕರ ನಮ್ಮ ಈ ನೆಪಟ್ಟು ಉಪ್ಪುನಂಚಿನ ಗೌಜಿಗೆ ಬರೋಂದಿಲ್ಲ ಅಂದು ಅಂಚಾದು ಪರ್ಬೋಲು ತನ್ನ ಅಂತರ್ಮುಖಿದ ಸಂದೇಶನ ಜನಕ್ಕಲ್ನ ಜೋಕುಲ್ನ ಮನಸ್ಸು ಜಾಗೃತ ಮಲ್ತನ ಮಾತ್ರ ಸಾಧ್ಯ ದೇವೇರ್ನ ಎದುರು ಒಂಜಾತು ಮೋಜು ಮಸ್ತಿಯಿಂದ ನಮ್ಮ ಪರ್ದು DJ ನಲಿಪುವ ಅಂದು ಅಚ್ಚ ಬಗ್ಗೆ ದಿಂಜ ವಿರೋಧ ಪರ ವಿರೋಧ ಭಾವನೆಲುಂಡು ಆಂಡ ಒಂತೆ ನಮ್ಮ ಉಲೈಡು ವಿವೇಕಾನಂದ ಚಿಂತನೆ ಬತ್ತದು ನಮ್ಮ ದೇವರನೆದುರು ನಮ್ಮ ಧರ್ಮನು ಬುಡ ಅಂದೆ ಶಿಸ್ತುಡು ಸಂಯಮಡು ಪೊರ್ತುಗು ಮುಗಿಯುನಲಕ ಉತ್ಸವ ಆಂಡ ಭಾರಿ ಎಡ್ಡೆ ಸಂದೇಶಕ್ಕೆ ಕಾರಣ ಹಾಪುಂಡು ಅಂಚ ತೊಕ್ಕೋಡ್ದ ಮೊಸುಡ್ಕೆಯನ್ನು ತೂಪುನಂಚಿನ ದಿನ ಬರಡು ಪನ್ಪುನ ಸದಾಶಯದೊಟ್ಟಿಗೆ ಇತ್ತೆ ಕಾವಡಿ ಚಿಂದು ಪನ್ಪುನಂಚಿನ ಒಂಜಿ ತಮಿಳು ಪದಕ್ಕೆ ಪೊರ್ಲುದ ನಲಿಕೆ ತಾಟಿ ಬಟ್ಟುದು ಎದುಕೊನುಗ வெற்றிவேல் முருகனுக்கு அரோகரா. அழகு தெய்வமாக வந்து பழனிமலை மீதில் நிற்போம் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலன் அசுரர் தம்மை வென்ற வடிவேலன் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலன் அசுரர் தம்மை வென்ற வடிவேலன் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலன் அசுரர் தம்மை வென்ற வடிவேலன் அழகு தெய்வமாக வந்து பழனிமலை மீதில் நிற்போம் ஆதிசக்தி அன்னை தந்தபாலன் அவன் அசுரர் தம்மை வென்ற வடிவேலன் நல்ல அமுதமென்னுமோ தமிழில் பாடிடும் அன்பர் வாழவே கருணை செய்குகன் அமுதமென்னுமோ தமிழில் பாடிடும் அன்பர் வாழவே கருணை செய்குகன் அரணுகந்த குருவாம் உயர்சீலன் என்றும் அருள் சுரந்தே காக்கும் அனுகூலன் குமரனாக
கோவனாடை துறவியாக குழந்தையாக குமரனாக கோவனாடை துறவியாக கோலம் கொள்ளும் காட்சி என்ன சொல்வேன் கண்டு கூறுமாய் வினைகள் யாவும் வெல்வேன் கோலம் கொள்ளும் காட்சி என்ன சொல்வேன் கண்டு கூறுமாய் வினைகள் யாவும் வெல்வேன் இந்த குவலயத்திலோர் கலியுகப் பெரு வரதனாய் திகழ்ந்தருளும் கந்தனை குவலயத்திலோர் கலியுகப் பெரு வரதனாய் திகழ்ந்தருளும் கந்தனை கும்பிட்டெந்தன் பிணிகள் நீங்க மகிழ்வேன் உள்ள குமுறல் ஓய்ந்தே நல்ல வழி செல்வேன். நீலமயில் மீதில் ஏறி ஆவினன் கூடியில் தோன்றும் நீலமயில் மீதில் ஏறி ஆவினன் கூடியில் தோன்றும் நிமலனாம் குழந்தை முருகேசன் ஊய நித்தில பொன்முறுவல் வள்ளினேசன் நிமலனாம் குழந்தை முருகேசன் ஊய நித்தில பொன்முறுவல் வள்ளினேசன் அவன் நீள்நிலம் தனில் அன்பு செய்திடும் அடியர் யாரையும் காத்து நின்றிடும் நீள்நிலம் தனில் அன்பு செய்திடும் அடியர் யாரையும் காத்து நின்றிடும் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் நித்திய ஜோதி வடிவமாம் பிரகாசம் தூரல் நெஞ்சை நீங்காதென்றும் அங்கு வாசம் வா வா முருகா வடிவேலழகா 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 வா வா முருகா ಕೃಷ್ಣಾಷ್ಟಮಿ ಬಾರಿ ಗೌಜಿ ಊರ್ದ ಪರ್ಬ ಮೆರವಣಿಗೆ ಪಿದಾಡ್ತಂಡು ಭಾರಿ ಸಂಖ್ಯೆಡು ಮಿತ್ ರಾಷ್ಟ್ರೀಯ ಹೆದ್ದಾರಿದ ಬರಿಟ್ಟಿಲ್ಲ ಜನ ಉಂತದು ತೂವೊಂದುಲ್ಲೇರು ಒಂತೆ ತಡ ಆಪುಂಡು ಪುನಕ್ಲು ಪೂರ ಅವಲವಲೆ ಓಲು ಟ್ಯಾಬ್ಲು ಉಂತುದು ಅವಲೆ ಉಂತು ತೂವೊಂದುಲ್ಲೇರು ಕೆಲವರಿಡೆ ಮುಟ್ಟ ಬರ್ಪುನಂಚಿನ ಉಮೇದನ್ನು ಕಾತೊಂದು ಉಂತುದೇರು ಆಂಡಲ ಕೃಷ್ಣಾಷ್ಟಮಿ ಭಾರಿ ಸಂಭ್ರಮದಾದ ಪಂಡ ತುಲೆ ಬರಿಕ್ ಮೆರವಣಿಗೆದ ಒಂಜಿ ಕೊಡಿ ಅವು ಈ ಗೋಪಾಲಕರು ಕಟ್ಟದಿನಂಚಿನ ಮೊಸರುದ ಕುಡಿಕೆಯನ್ನು ಒಂಜಾತ್ ಓ ಕುಳಿದ ನೀರಂತೆ ತೊಂದು ಗೊಬ್ಬ ಒಂದು ಬರ್ಪುನವು ಕೃಷ್ಣ ಕೃಷ್ಣ ಗೋಪಾಲ ಕೃಷ್ಣ ಪನ್ಪುನಂಚಿನ ಉದ್ಘೋಷನು ಪಾಡೊಂದು ಬರ್ಪುನವು ಕ್ರಮ ಮೊಸರು ಕುಡಿಕೆದ ಪ್ರಧಾನ ಭಾಗ ಅವೇ ಎದುರುದ ಭಾಗತ್ತವು ಪ್ರಧಾನ ಭಾಗ ದಯಪಂಡ ವಿಟ್ಲ ಪಿಂಡಿಡು ನಡಪುನವುಲ ದಹಿ ಗಡಿಡು ನಡಪುನ್ಲ ಮಾತೆಟ್ಲ ಕಟ್ಟಿನಂಚಿನ ಕರನು ಪುಡಪುನಂಚಿನ ಕೃಷ್ಣ ಚಿಂತನೆಯನ್ನು ಪ್ರಸಾರ ಮಲ್ಪುನಂಚಿನ ಬೇಲೆ ಇನಿ ಒಂಜಾತ್ ಆಣನು ಪೊಣ್ಣು ತೂಂಡ
ಪೊಣ್ಣನ ಆಣುತ್ತುಂಡ ಪ್ರಪೋಸಲ್ ಸಟ್ಟಾಪುನಲ ಉಂಡು. ಒಂದು ಅಗ್ಗದ ಪಾತ್ರ ಅಂದ ಆಂಡಲ ಏತೋ ಆ ಶುಭ ವಿಚಾರಗಳ ಕಾರಣ ಆತನು ಅಂತೂ ಒಂಜಿ ಆತು ಅವರವರ ದೃಷ್ಟಿಕೋನಕ್ಕೆ ಅವರವರ ಭಾವಕ್ಕೆ ಹಬ್ಬ ಎಂಬುದನ್ನು ಪರಿಗಣಿಸುತ್ತೇವೆ ಪನ್ಪುನ ಲೆಕ್ಕ. ದಾಯಿಂದನು ಉಲ್ಲೇಖ ಮಲ್ತನು ಗೊತ್ತುಂಡೆ ಒಂಜಿ ಜವನೆನೊಟ್ಟಿಗೆ ಸುತ್ತ ಒಂಜಿ 4 ಪೊಣ್ಣು ಜೋಕುಲು ಉಂತುದು ಪಾತೆರೊಂದು ಉಲ್ಲೇರೊಂದು ಪಂಡ ನಮ ರಪ್ಪ ಕೊರ್ಪುನ ತೀರ್ಮಾನದಾದ ಅಯತುಲೆಯ ಕೃಷ್ಣನ ಲಕ ಅಂದು ಆಚಾರ್ಯ ಆಯ್ನಂಚಿನ ಕೃಷ್ಣ ನಮకు ಮುಖ್ಯ. ಅಸುರ ಸಂಹಾರ ಮಂತದ್ದು ಧರ್ಮ ವಿಜಯ ಮಂತದ್ದು ಪಾಂಡವರಿಗೆ ಗೆಲ್ಮೆನನ್ನು ಕುರ್ತಿನಂಚಿನ ಕೃಷ್ಣ ನಮకు ಮುಖ್ಯ. ಕೃಷ್ಣ ರಸಿಕೆ ಆದುಪ್ಪು ಆಂಡ ಕೃಷ್ಣ ಖಂಡಿತವಾದ ಲಂಪಟೆ ಎತ್ತು. ಒಂದು ವೇಳೆ ಭಾಗವತಡೋ ಮಹಾಭಾರತದೋ ಕೃಷ್ಣನ ಚಿತ್ರಣ ಆ ನಮೂನೆಡು ಬತ್ತಿತ್ತಲ ಐಕೆ ಚಿತ್ರಕವಿತ್ವನೇ ಕಾರಣ, ಐಕೆ ಬರೆತಿನಂಚಿನ ಕರ್ತೃತ್ವನೇ ಕಾರಣ. ದುಂಬು ಸಂಸ್ಕೃತ ಕಾವ್ಯ ಬರೆಯೋಡಿತ್ತಲ ಐಟು ಅಷ್ಟಾದಶ ವರ್ಣನೆ ಎಂದು ಬರೆಯೋಡು, ಐಟು ರಾಸಲೀಲೆ ವರ್ಣನೆ ಶೃಂಗಾರ ನವರಸಟು ಬರೋಡೆ. ಈ ಕಾರಣಕ್ಕೋಸ್ಕರ ಉದ್ದೇಶ ಇಜ್ಜಿನಲೇ ಏತೋ ಸಂಸ್ಕೃತ ಗ್ರಂಥಡಿಂದ ಕಲೆಯಂಚಿನ ಉದಾಹರಣೆಗಳುಂಡು. ಅಂಚಾದು ಭಾಗವತಡು ರಾಸಲೀಲೆ ಪಂಪುನು ಭಾರಿ ವಿಶೇಷವಾದ ಬರ್ತದೆ. ಒಂಜಂತು ಬಾರಸಖಿ ರಾಸಲೀಲೆ ಆಡೋಣ ಅಂತ ಪನ್ನಗ ದಿಂಜರ ದನಯೋ ಕೃಷ್ಣ ನಮಗೆ ದಾಯಪ್ಪ ಇಂಚ ಪನ್ಪೇರು ಅಂತ ಪನ್ಪೇರು ಅಣ್ಣ ನಮ್ಮ ದಾಯೆ ಆ ರಾಸಲೀಲೆ ನಾತ ಅಗ್ಗದ ಅರ್ಥೋಡು ದೆಪ್ಪೊಡುದು ಗೊತ್ತಾಗ್ಬೋದು. ರಾಸಲೀಲೆ ಪಂಪುನ ಶಬ್ದಲೇ ರಸ ಇರುವ ಲೀಲೆ ಎಂದು ಅರ್ಥ. ಯಾನು ಪಾತೆರುನ ನಿಕ್ಲೆಗೆ ಎತ್ತೋಡಿತ್ತನೆ ಎನ್ನ ಪಾತೆರಡು ಒಂದು ರಸ ಬೋಡು ಇಜಿನ ನೀರಸ ಪಾತೆರವು ಮೂಲು ಬೊಲ್ಪುಡು ಈತ ಪೊರ್ಲು ಕಾರ್ಯಕ್ರಮ ನಡಬೋಡಿತ್ತಿನ ಒಂತ ರಸವಂತಿಕೆ ಬೋಡು ರಸ ಇತ್ತಿನ ಎಸೆನ್ಸ್ ಬಂದ್ಪುನ ಇತ್ತಿನ ಮಾತ್ರ ವಸ್ತು ನೆಗಳ್ತೆಡು ತೋಜರೆ ಸಾಧ್ಯ. ಅಂಚಾದು ನೆಗಳ್ತೆಡ್ಲ ನೆಗಳ್ತಿಡ್ಲ ತೋಜುನಂಚಿನ ಕೃಷ್ಣ ಪಾತ್ರನು ವೃಂದಾವನಿ ಪನ್ಪುನಂಚಿನ ಪದತೊಟ್ಟಿಗೆ ಕಟ್ಟಿದು ಕೊರ್ಪೇರ ತಾಟಿ ಒಟ್ಟುದೆದು ಕೊನುಗ ವೃಂದಾವನಿ ಪನ್ಪುನಂಚಿನ ನೃತ್ಯ ಪ್ರಸ್ತುತಿ. Pasa
ಹೊಡೆದು ಆಮದು ಬಂದಿತ್ತನಿಗೆ ಇಂಪೋರ್ಟ್ ಐಟು ಒಂಜಿ ಸರಕುದಾದ ಅಂದು ಪಂಡ ಕುದುರೆ ದಿಂಜ ಕುದುರೆ ಅಬ್ಬಕ್ಕರಾಣಿನ ಕಾಲೋಡು ಇಡೆಗೆ ಇಂಪೋರ್ಟ್ ಆಗ್ತದೆ. ಆ ಕುದುರೆಗೆ ಕುಡಲ ಸೀಮೆದ ಒಂಜಿ ಭಾಗೋಡು ಕಟ್ಟೊಂದಿತ್ತನಿಗೆ ಅಂಚ ಅದು ಸಾಲಾದು ಕುದುರೆಯನ್ನು ಕಟ್ಟುನಂಚಿನ ಜಾಗ ಕುದುರೆದ ಓಳಿ ಕುದುರೋಳಿ ಪಂಪುನ ಕುದುರೆ ಬರ್ತದೆ. ಆ ಭಾಗೋಡು ಒಂಜಾತು ಜನಕ್ಕಲು ತುಳುವನಾಡದ ಕೊಡಿನ ದೆರ್ತು ಪತ್ತರೆ ನಿರಂತರವಾದ ಬೆನ್ನಿ ಬೆನ್ನೊಂದಿತ್ತರು ಐಟ್ ಬಾರಿ ನೆನಪುದಿ ಓಡಿತ್ತಿನಂಚಿನ ಕುದರು ಕಲ್ಯಾಣ ಸ್ವಾಮಿ ಬಂದುಲೆ ಕೊಡಗು ಸೀಮೆ ಹಿಡ್ದು ಈ ಕುಡಲ ಸೀಮೆ ಮುಟ್ಟ ಸುಳ್ಯ ಸಾಧ್ಯ ಅದು ಭಾರಿ ಮಲ್ಲ ಒಂಜಿ ಮೆರವಣಿಗೆ ಬರ್ಕೊಂಡು ಆ ಮೆರವಣಿಗೆನ ಅಮರ ಸುಳ್ಯ ಯಾತ್ರೆ ಎದುರು ಇದೆ. ಕಲ್ಯಾಣ ಸ್ವಾಮಿನ ಮುತಾಲಿಕೆ ಬೆನ್ನಿ ಬೆನ್ಪುನಂಚಿನ ಕಂಡಡುಪ್ಪುನಂಚಿನ ಜವನೆರನ್ನು ಸೇರಾದು ಕೈಟುಪ್ಪುನಂಚಿನ ಮಡಲದ ಕೊತ್ತಲಿಂಗೆನೆ ಆಯುಧವಾದದ್ದು ಇದು ತುಳುವನ ಅಡುಗು ಭಾರಿ ಮಲ್ಲ ಒಂಜಿ ಮೆರವಣಿಗೆ ಬರ್ಕೊಂಡು ಐದು ತೂಯಿನ ಬ್ರಿಟಿಷರು ಬಕ್ಕುವಂತೆ ತರ ತಿರುಗಿನ ಭಾರತೀಯರು ಪುರ ಬಂಡೇರಿಗೆ ಕೊತ್ತಲಿಂಗೆ ಬಂಟೇರ್ನ ಮೆರವಣಿಗೆ ಕೊತ್ತಲಿಂಗೆ ಬಂಟೇರು ಆಂಡ ಅವೇ ಕೊತ್ತಲಿಂಗೆಡ್ದು ಒಂಜೊಂಜಿ ಪೆಟ್ಟಿನ ಬ್ರಿಟಿಷರ್ನ ಬೆರಿಕು ಕೊರ್ದು ಆನಿ ಗಿಡತ್ತಿನ ಅಮರ ಸುಳ್ಯ ಯಾತ್ರೆ ಇನಿ ಮಾಮಲ್ಲ ಕೀರ್ತಿ ಪಡೆತದು ಆಂಡ ಕಲ್ಯಾಣ ಸ್ವಾಮಿನ ಪುದರ್ ಇತಿಹಾಸದ ಪುಟಟ್ಟು ದಾಖಲೆನೇ ಆಗ್ತಿದೆ. ಅವೇ ಕೊರ್ತುಡಿತ್ತಿನೇ ಉಪ್ಪಿನಂಗಡಿ ಇತ್ತಿನಂಚಿನ ಮಂಜ ವೈದ್ಯ ಬಂದ್ಪುನೆ. ಈ ಮಂಜ ವೈದ್ಯ ಭಾರಿ ಚಾಲಾಕಿ ಅಪ್ಪಗ ತುಳುವನಾಡು ಕೆಲವರೆಗೂ ಮಾತ್ರ ಇಂಗ್ಲೀಷ್ ಭಾಷೆ ಮಾತ್ರ ಗೊತ್ತಿತ್ತು ನಿಮಗೆ. ಈ ಮಂಜ ವೈದ್ಯ ಒಂತೆ ಕಲ್ತಿನೇ ಹಾಗೆ ಇಂಗ್ಲೀಷು ಭಾರಿ ಫ್ಲೂಯೆಂಟ್ ಆದ ಸರಾಗವಾದ ಪಾತ್ರ ಗೊತ್ತಿತ್ತು. ಮಂಜ ವೈದ್ಯ ಇಂಗ್ಲೀಷು ಗೊತ್ತುಪ್ಪುಣಿ ಪಂಪನ ಕಾರಣಕ್ಕೋಸ್ಕರ ಬ್ರಿಟಿಷರ್ನ ಆತ್ಮೀಯತೆಗೆ ಬರ್ಪೆ ಪೋರ್ಚುಗೀಸರ್ನ ಆತ್ಮೀಯತೆಗೆ ಬರ್ಪೆ ಅಕಲ್ನ ಒಟ್ಟಿಗೆ ಆ ಪರದೇಶಿನ ಅಕಲ್ನೊಟ್ಟಿಗೆ ಸಂಪರ್ಕ ಅಂಡು ವಿಶ್ವಾಸ ಮೂಡು ದಾದಮಲ್ತರು ಗೊತ್ತುಂಡೆ. ಉಪ್ಪಿನಂಗಡಿ ಮಂಜ ವೈದ್ಯರು ಅಂಚನ ಲೆತೊಂದು ಬತ್ತದು ತನ್ನ ಸರಕನು ತನ್ನ ಸೊತ್ತುನು ಕಾಪೆಲ್ಗೆ ದೀಪುನ ಬಂಡ ಸಾಲದ ಗುರುಕಾರ ಅದು ನೇಮಕ ಮಲ್ಪು ದಾಸ್ತಾನು ಕೊಠಡಿ ಕಾಪೆಲು ದಯೆ ನಾಟ ಈ ಮಂಜ ವೈದ್ಯೆ ಅವಲಿತ್ತಿನಂಚಿನ ಏತೋ ಸರಕನು ಗುಟ್ಟುಡು ಕಲ್ಯಾಣ ಸ್ವಾಮಿನ ಪಡೆತ ಕೈಗೆ ಕೊರ್ಪುಡು ನಮ್ಮ ಊರುದ ಹೋರಾಟದ ಬಲಜಿಂಜಾವೆ ಅಕಲ್ನ ಗಸ್ತುಗಾರಿಕೆ ಉಪ್ಪುನ ಗುಪ್ತಚರನ ಗುಟ್ಟುನು ತೆರೆದು ಕಲ್ಯಾಣ ಸ್ವಾಮಿಗೆ ಪಂಪುನ ಬೇಲೆ ಮತ್ತೆ ಇನ್ನು ಆಯ್ನ ದೇಶಾಭಿಮಾನ ಅಂಚಿನ ಮಂಜ ವೈದ್ಯನ ಪುದರ್ ಇತಿಹಾಸದ ಪುಟಟಿ ಚೇಚಿ ಅಬ್ಬಕ್ಕರಾಣಿ ಈ ಮಣ್ಣುದ ಮಾಮಲ್ಲ ಗುರುತ 500 ವರ್ಷ ಅಂಡು ಬಂದುಲ 500 ವರ್ಷ 2025 ವೀರರಾಣಿ ಅಬ್ಬಕ್ಕ ಪುಟ್ಟುದು 500 ವರ್ಷ ಅಂಡು ಭಾರತದ ಕೆಲವರೆಗೂ ಮಾತ್ರ ಈ ವಿಷಯ ಗೊತ್ತುಂಡು. ತೊಕ್ಕೋಟು ಉಳ್ಳಾಳದ ರಾಣಿ ಅಬ್ಬಕ್ಕರಾಣಿ ನಮಗೆ ಈ ವಿಷಯ ಗೊತ್ತಿಜ್ಜಿ ಇಲ್ಲ. ಪಠ್ಯ ಪುಸ್ತಕವನ್ನು ತುಂಡ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಬನ್ಪುಲೆಗೆ ಉತ್ತರ ಕೊರ್ಪೇರು ಕಿತ್ತೂರು ರಾಣಿ ಚೆನ್ನಮ್ಮ ಅಂದು ಪಂಡಿದೆ ಹೊರತು ಅಬ್ಬಕ್ಕರಾಣಿ ಅತ್ತೆ ಇಂಚಿನ ತೆಂಗದು ಪೋಯಿನ ಇತಿಹಾಸಡು ಮದೆಯಾದು ಪೋತಿನ ಕಿಲ್ನ ಕಡೆಕ್ ನಮ್ಮ ಇತಿಹಾಸದ ಬೊಳ್ಪು ಪ್ರಭೆ ಬೂರೋಡು ಪಂಪುನ ಆಶಯದಿದೆ ಒಂಜಿ ನೃತ್ಯನು ಸನಾತನ ನಾಟ್ಯಾಲಯ ನಿರಂತರವಾದ ಜೋಡಣೆ ಮತ್ತೊಂದು ಬೈದನು ಅವೇ ಉಜ್ವಲ ಇತಿಹಾಸ ಇತ್ತೆ ಉಜ್ವಲವಾಯಿನ ಪ್ರಜ್ವಲ ಇತಿಹಾಸ ಸನಾತನ ನಾಟ್ಯಾಲಯದ ಪ್ರಸ್ತುತಿಯಾದ ನೋಡಿದು ಬರ್ಕೊಂಡು ತಾಟಿ ಕೊಟ್ಟದೇರಿ ಕೊಡುಗ ಉಜ್ವಲ ಇತಿಹಾಸ.
ಹಕ್ಕಿಕತನು ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವದು ಹರುಷದಲ್ಲಿ ಗುರು ಗೋವಿಂದನ ವೀರ ಸುಪುತ್ರರು ಎತ್ತರು ಹಸುವದು ಹರುಷದಲ್ಲಿ ಧೈರ್ಯದಿ ಗೋಡೆಯ ಮಧ್ಯದಲ್ಲಿ ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ನಾಡಿನ ಗೌರವ ರಕ್ಷಣೆಗಾಗಿ ಸಹಿಸಿದ ರಾಣನು ಕಷ್ಟವನು ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು ರಜಪೂತರ ನಿಜ ತೇಜವ ತೋರುತ್ತ ದೇಶದೊಳಲೆದನು ಕಂಗೆಟ್ಟು ಮಾಡಿದ ಜನತೆಯ ಒಗ್ಗಟ್ಟು ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಘಲರ ಕಿರುಕುಳವ ವೀರ ಶಿವಾಜಿಯು ಕಟ್ಟಿದ ಸೇನೆಯು ಎದುರಿಸೆ ಮೊಘಲರ ಕಿರುಕುಳವ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ವೀರ ಶಿರೋಮಣಿ ಝಾನ್ಸಿ ರಾಣಿಯು ನಿಂತಳು ಬ್ರಿಟಿಷರ ಎದುರಾಗಿ ಮಾತೆಯ ಮುಕ್ತಿಯ ಕರೆಗಾಗಿ ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ರಕ್ತದಿ ಬರೆದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ರಕ್ತದಿ ಬರೆದಿಹ ವೀರ ಚರಿತ್ರೆಯ ಪಠಿಸುವ ಪ್ರತಿದಿನ ಹೆಮ್ಮೆಯಲ್ಲಿ ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ಸಾಹಸ ಕಾರ್ಯವ ಗೈದಿಹ ವೀರರ ಸ್ಮರಿಸುತ್ತ ಸಾಗುವ ಪಥದಲ್ಲಿ ನಮಿಸುವ ಅವರನು ಮನದಲ್ಲಿ ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ಉಜ್ವಲ ಇತಿಹಾಸ ಎಂಬುದು ಭಾರತ ನಾಡಿನ ಸ್ಫೂರ್ತಿಯದು ಒಂದೇ ನೋವು ಮಿಗುವುದು ಕೈಗಳೆಡವು ತುಡುಕುಬೆಡೆ ಧನುವ ಜೀವವೀತನ ಮೇಲೆ ಕರಗುವುದು ಆವಸಕನೋ ಶತ್ರುವೆಂಬಿ ಭಾವನೆಯ ಬಗೆ ಬೀಳುಕೊಂಡುದು ಕರ್ಣನಾರೆಂದ ನೆತ್ತರದ ಕೆಸರಡ್ ಚಕ್ರ ಊರುದು ಪೋನಗ ಐನ ದಿರ್ತೋಂದಿತ್ತಿನಂಚಿನ ಕರ್ಣಗ ಇಂದು ಸರಿಯಾಯಿನ ಪುರ್ತು ಬಾಣಬೂಡು ಒಂದು ಕೃಷ್ಣ ಪನ್ನಗ ಅರ್ಜುನ ಪನ್ಪೆ
ಕರ್ಣನಾರೆಂದ ಈ ಕರ್ಣನ ಬೆರಿ ಎಂಕ್ ಧರ್ಮರಾಯನ ಬೆರಿ ತೂಯಿಲ ಕಾಮುಂದುಂಡು ಏರು ಬಂದುಂಡು ಅಪಗ ಕೃಷ್ಣ ಪಂಪೆ ಎದುರು ಪಿರತು ಓಡಿಸಿ ನಿನ್ನ ಕರ್ತವ್ಯನು ಮಾತ್ರ ತೂಲ ಕಣ್ಣರಿಯದಿದ್ದರೂ ಕರುಳರಿಯುವಂತಹ ಸಂಸ್ಕೃತಿ ನಮ್ಮದು. ಅಂಚಿನ ಕರ್ಲು ತೆರೆಯುನಂಚಿನ ಪುಣ್ಯದ ಮೋವದ ಪೊದಿಕೆ ಈ ತುಳುವನಾಡು ಈ ಭಾರತದ ಉಲೈವು. ಅಂಚಿನ ಪೊದಿಕೆನು ಅಂಚಿನ ಧರ್ಮನು ಅಂಚಿನ ಸಿದ್ಧಾಂತನು ನಿರಂತರವಾದ ನಾಡ ಒರ್ಮೆಗೆ ಪ್ರಸಾರಣ ಮಲ್ಪೆರೆ ನೃತ್ಯ ಪನ್ಪುನಂಚಿನ ಸನಾತನ ಪುರಾತನ ವಾಯಿನಂಚಿನ ಮಾಧ್ಯಮನು ಪತ್ತೊಂದು ನಿರಂತರವಾದ ಲೋಕ ಪ್ರಸರಣ ಬೆಲಗೊಂಡು ಪುನಂಚಿನ ಸಂಸ್ಥೆ ಅವು ಸನಾತನ ನಾಟ್ಯಾಲಯ. ಬಂದುಲೆ ಬಾರಿ ವಿಶೇಷವಾದ ಉಲ್ಲೇಖ ಮಲ್ಪೋಡು. ಸನಾತನ ನಾಟ್ಯಾಲಯ ದಾಯ ವಿಶೇಷ ಅಂದು ಪಂಡ ಇನಿ ಮುಟಲ ನಮ್ಮತನ ಅತ್ತಾಂದೆ ಬೇತೆ ವಿಚಾರವನ್ನು ದೆರ್ತು ಬತ್ತುನ ಬೇಲೆನಿ ಈ ಸಂಸ್ಥೆ ಮಲ್ತದಿಚ್ಚಿ ಧರ್ಮ ಬೊಕ್ಕ ರಾಷ್ಟ್ರ ಪನ್ಪುನಂಚಿನ ರಡ್ಡು ಪರಿಕಲ್ಪನೆಗೆ ಜೀವಕಲೆ ಕೊರ್ಪುನಂಚಿನ ಬೇಲೆನು ಭಾರಿ ಪ್ರಾಮಾಣಿಕವಾದ ಮಲ್ತೊಂದುಂಡು. ಸಂಸ್ಥೆಡ್ ನೃತ್ಯಾಭ್ಯಾಸದ ಒಟ್ಟಿಗೆ ನಿರಂತರವಾದ ಧರ್ಮ ಶಿಕ್ಷಣನು ಸಂಸ್ಕಾರ ಶಿಕ್ಷಣನು ಎಂಚ ನಮ್ಮ ತನಟು ಭಾರತೀಯತ್ವದ ಸಂಸ್ಕಾರದ ಬದುಕನ್ನು ತೋಲಿ ಪನ್ಪುನಂಚಿನ ಬೇಲೆನು ಕುಡ್ಲದ ಸನಾತನ ನಾಟ್ಯಾಲಯ ಮಲ್ತೊಂದುಂಡು. ಬರೀ ಉತ್ಸವದ ವೇದಿಕೆ ಅತ್ತು ರಾಜ್ಯ ರಾಷ್ಟ್ರಮಟ್ಟ ಅತ್ತಾಂದೆ ಕಡಲಾಯಿರೆತ್ತ ವಿದೇಶದ ವೇದಿಕೆಡ್ಲ ಬಾರಿ ಪುಗರ್ತದ ಕಾರ್ಯಕ್ರಮ ಕುರ್ತಿನಂಚಿನ ಕೀರ್ತಿ ಅವು ಸನಾತನ ನಾಟ್ಯಾಲಯಗೆ ಸಂದುಂಡು. ನನೊಂಜಿ ವಿಶೇಷ ಅಗತ್ಯವಾದ ಉಲ್ಲೇಖ ಮಲ್ಪೊಡೆ. ಸರಿಸುಮಾರು 490 ವರ್ಷ ಕಾತುಕುಲ್ಯ ಸರಯೂ ಪನ್ಪುನ ಸುದೆತ್ತ ಬರಿಟ್ಟು ರಾಮನ ಸ್ವಂತ ಊರುಡು ಅಯೋಧ್ಯೆಡೊಂಜಿ ಮಂದಿರ ಆವೋಡು ಒಂದು ಕಾತ ಇನಿಮುಟ ಸಾಧ್ಯ ಆತಿಜಿ ನಮ್ಮ ಜೀವಮಾನದ ಭಾಗ್ಯ ಪನ್ಲೆ ನಮ್ಮ ಜೀವೋಡು ಉಪ್ಪುನ ಗೌತು ಬೇರೆ ತಿಕ್ಕಂಡು ಅಂಚಿನ ಅಯೋಧ್ಯೆಡು ಕರ್ನಾಟಕದ್ದು ಒಂಜಿ ತಂಡ ದಿಂಜ ಸಂಖ್ಯೆದ ತಂಡ ಪಂಡ ಇರುವ ಜನ ಪೋದು ರಾಮನ ದೇವಸ್ಥಾನಡು ರಾಮನ ಗೀತೆಗೆ ನೃತ್ಯ ಮಲ್ತಿತ್ತಿನ ಅವು ಏಕೈಕ ತಂಡ ಸನಾತನ ನಾಟ್ಯಾಲಯ ಕುಡ್ಲ. ಅಂಚಿನ ಸನಾತನ ನಾಟ್ಯಾಲಯ ಕುಡ್ಲಡ್ ಹಿಂದೂ ಸಮಾಜೋತ್ಸವ ಪುನಾಂಡ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಸನಾತನ ನಾಟ್ಯಾಲಯದ ಕಾರ್ಯಕ್ರಮವನ್ನು ಜೋಡಣೆ ಮಲ್ಪೇರು. ನರೇಂದ್ರ ಮೋದಿಜಿಲ ಕುಡ್ಲಾಗ ಬನ್ನಾಗ ಸನಾತನ ನಾಟ್ಯಾಲಯದ ಕಾರ್ಯಕ್ರಮವನ್ನು ಜೋಡಣೆ ಮಲ್ತಿತ್ತೇರು ಪನ್ಪುನು ಭಾರಿ ಪುಗರ್ತೆದ ಸಂಗತಿ. ಬಂದುಲೆ ಇಂಚಿನ ನಾಟ್ಯ ಸಂಸ್ಥೆ ಇನಿ ಈ ವಿಶೇಷವಾಯಿನಂಚಿನ ಊರ್ದ ಪರ್ಬ ತೊಕ್ಕೋಡ್ದ ಮೊಸರು ಕುಡಿಕೇಡು ಕಾರ್ಯಕ್ರಮನ ಜೋಡಣೆ ಮಲ್ತಂಡು ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಅಜ್ಪತ್ತ ಐನೇ ಒಂಜಿ ನಿರ್ಣಾಯಕ ಹಂತದ ಉತ್ಸವದ ಸಮಯಡ್ ಇಂಚಿನ ಸದಾಶಯದ ಕಾರ್ಯಕ್ರಮಕ್ಕೆ ಅವಕಾಶ ಮಲ್ತುಕೊರ್ಲು ಅಂಚಾದ ಆ ಆಡಳಿತ ಟ್ರಸ್ಟ್ ಬೊಕ ಐತೆ ಎದುರು ಪಿರವು ಏರು ಪುರ ಬೆಂತೇರೋ ಸನಾತನ ನಾಟ್ಯಾಲಯದ ಕಾರ್ಯಕ್ರಮ ಮೂಲು ಜೋಡಣೆ ಮಲ್ಪೆರೆ ಏರು ಅನುವು ಮಲ್ತು ಕೊಡ್ತೇರೋ ಅಕ್ಲೆಗೆ ಸಂಸ್ಥೆದ ನಿರ್ದೇಶಕರು ಗುರುಕುಲು ಮಾತ ವಿದ್ಯಾರ್ಥಿ ಬೊಕ ಪೋಷಕರು ನಮ್ಮ ತಿಳಿದು ಅರ್ಥಿವೃತ್ತಿದ ಸೊಲ್ಮೆಲೆಯನ್ನು ಸಂದಾಯ ಮಲ್ತೊಂದುಲ್ಲ. ಈ ಮೋಕೆ ನಿರಂತರವಾದ ಉಪ್ಪಾಡು ಇಡೀ ಕಾರ್ಯಕ್ರಮದ ಅಕೇರಿಯಾದ ಒಂಜಿ 4 ಸಂದೇಶವನ್ನು ನಮ್ಮ ಗಮನಕ್ಕೆ ಕೊರೋಡು. ಒಂಜಿ ನಾಗರಿಕ ಶಿಷ್ಟಾಚಾರ ನಮ್ಮ ಇಲ್ಲಡು ಒವ್ವೇ ಲೇಸ ಅನಗ ಇಲ್ಲದ ಜೋಕ್ಲೇನು ಆಯ್ನಾತು ಬಂಧುತ್ವನು ಪ್ರಸರಣ ಮಲ್ಪೆರೆ ದಿಯೋನ್ಗ ಪಂಡ ನಮ್ಮ ಕಾರ್ಯಕ್ರಮಡು ನಮ್ಮ ಜೋಕುಲು ನಮ್ಮಕ್ಕಲ್ನ ಒಟ್ಟಿಗೆ ಪಾತೆರು ನಂಚಿನ ಅವಕಾಶ ಆಗೋಡು. ಒಂಜಿ ಮದ್ಮೆದೆಲ್ಲಡೆ ಪೋಂಡ ಜೋಕುಲು ಅಕಲಾತಿಗೆ ಬರಿಟ್ಟು ಮೊಬೈಲ್ಡು ಗೊಬ್ಬೊಂದು ಸೆಲ್ಫಿ ದೆತ್ತೊಂದು ಉಳ್ಳೇರೆ ಹೊರತು ತೊಕೊಡುದ ಚಿಕ್ಕಮ್ಮ ಪಡೀಲ್ದ ಅಕ್ಕ ಅಲ್ತ ಆಂಟಿ ಮುಲ್ತ ಅಂಕಲ್ ಅಲ್ ಅಜ್ಜೇರ ಮುಕ್ಕಳು ಪೂರ ಬೈದೇರು ಮುಕುಲ್ಡ ಪಾತೆರ್ನ ಉಮೇದು ತೋಜಾ ಮಂದಿಜ್ಜಿ ಅಂಚಾದ ಒಂಜಿ ಮದ್ಮೆದೆಲ್ಲಾಡು ಒಂಜಿ ಲೇಸದೆಲ್ಲಾಡು ತಿಂದು ಬಾಯಿ ಬಚ್ಚರ ಬಲ್ಲಿ ಪಾತೆರ್ದು ಬಾಯಿ ಬಚ್ಚೋಡುಗೆ ಆ ನಮೂನೆದ ಮೋಕೆ ನಾಗರಿಕ ಶಿಷ್ಟಾಚಾರವಾದ ನಮ್ಮ ಜೋಕ್ಲೆಗೆ ಕಲ್ಪಾಗ ಆಯ್ತ. ಒಟ್ಟಿಗೆ ವಿಶೇಷವಾದ ಆ ಕಾರ್ಯಕ್ರಮದ ಪ್ರತಿ ಭಾಗೋಡ್ಲ ಜೋಕುಲೆಗೆ ಕರ್ತವ್ಯಲೆಯನ್ನು ಪಟ್ಟದು ಕೊರ್ಕ ಅವು ನಮ್ಮ ಸಾರ್ಥಕತೆಗೆ ಕಾರಣ ಆಪುಂಡು. ನನೊಂಜಿ ಮರಣದ ಇಲ್ಲಾಡು ದಿಂಜದವನ ನಮ್ಮ ಹೆಣ್ಣುದ ಮರಣದ ಇಲ್ಲಗ ಪೋಪುನಿ ಪಂಡ ಅಶುದ್ಧ ಅಂಚಾದು ಓವಾಣೊಂಜಿ ಲೇಸಿಗೆ ಪೋನಾಗ ಮರಣದ ಇಲ್ಲೊಂದು ಪಂಡ ಅಡೆಗೆ ಪೋ ಅಂದೆ ಅಯ್ಯೋ ನಾನು ಅಡೆ ಪೋಣ ಮೀದು ಬರೋಡ ಪುಣ್ಣ ಪನ್ಪುನಂಚಿನ ಕಷ್ಟಗ್ ಮರಣದ ಇಲ್ಲಗ ಜೋಕ್ಲೆಲ್ಲ ಎತ್ತೊಂದು ಪೋಪುಜ್ಜ ನಮ್ಮಲ ಪೋಂದಿಜ್ಜ ಆಂಡ ಪ್ರತಿ ಒರಿಲ ಮರಣನು ನಮ್ಮ ಮುಟ್ಟೆರ ಬಲ್ಲಿ ಮರಣ ಮುಟ್ಟುಂಡ ರಾತ್ರಿ ಕನೊಟ್ಟು ಬರ್ಪುಂಡು ಪೂರ ಭ್ರಮೆಯನ್ನು ತೀಂಡ ಎಲ್ಲೆ ಎಂಕಲ್ನ ಮರಣನ ಮುಟ್ಟೆರ ಜನ ಇಜ್ಜ ಅಂದೆ ಪೋ ಐಕೋಸ್ಕರ ದಯ ಮಲ್ತದು ಸುತ್ತಮುತ್ತ ಓಲಾಂಡ ಮರಣ ಆಂಡು ಆಂಡ ಬಂಧು ಮಿತ್ರರನ್ನ ಮರಣ ಆಂಡು ನಮ್ಮ ಬರ್ಪುನ ಸಾದಿರೊಂಜಿ ಅಪರಿಚಿತನ ಮರಣ ಆಂಡು ಅಂಡಲ ಇಲ್ಲದ ಜೋಕುಲು ಹೊರ ಪೋದು ಐನು ನಿಲ್ಕದು ಐಕೊಂಜಿ ನಮನ ಅಂತಿಮ ನಮನ ಕೊರ್ದು ಬರಡು ಖಾಲಿ ಮರಣದಿಲ್ಲದೆ ಪೊಗ್ಗುದವರ ಮರಣನು ತೂದು ಬತ್ತಾ ಪನ್ಪುನ ಕಾರಣಗ್
ಇಡೀ ನಮ್ಮ ಮೀದೇ ಪೋಡುಂದಿಜ್ಜಿ ಮರಣದ ನೇರ ಸಂಪರ್ಕಕ್ಕೆ ಬತ್ತನ ವೈಜ್ಞಾನಿಕ ಕಾರಣಗೂ ಮೀಯೋಡಾತೆ ಅಂಚಾದು ಆ ನಾಗರಿಕ ಶಿಷ್ಟಾಚಾರನ ಬೊಳೆಪಾಗ ನಮ್ಮಕ್ಕಳು ಹೂವ ಒಂಜಿ ಪ್ರಾಡಕ್ಟ್ ರೆಡಿ ಮಲ್ತೊಂದುಲ್ಲೇರು ಆ ಪ್ರಾಡಕ್ಟ್ನ ನಮ್ಮ ಸೇಲ್ ಮಲ್ಪೆರೆ ಅವಕಾಶ ಮಲ್ತು ಕೊರ್ಕ ಆಯ್ನಾತು ನಮ್ಮಕ್ಳಿಗೆ ಬೇರೆ ಕೊರ್ಕ ಆಯ್ತ ಒಟ್ಟಿಗೆ ಏರ ಒಂಜಿ ಎಲ್ಲೇ ಗೂಡಂಗಡಿ ಮಲ್ತಿತ್ತಿನ ಅಯ್ಯಗೆ ಒಂಜಿ ಮಲ್ಲ ಆರ್ಡ್ರ್ ಇತ್ತಿನ ಕೊರ್ಕ ಅಯ್ಯನ ಬದುಕು ಬೆಳೆಯರ ಸಾಧ್ಯ ನಮ್ಮ ಒಂಜಿ ಕುಟುಂಬ ಬೆಳೆಯರ ಸಾಧ್ಯ ಇಂದು ಸ್ವದೇಶಿ ಪ್ರಜ್ಞೆ ಮೂಜಿನೆತ್ತ ನಮ್ಮ ಕುಟುಂಬ ಒಂಜಿ ಸಹಭೋಜನಡು ಸಹ ಸಮ್ಮಿಲನಡು ಮಾತ ಒಟ್ಟಿಗೊಪ್ಪೋಡ ಆಯ್ನ ಅಗತ್ಯ ಉಂಡು ಅವು ಕುಟುಂಬ ಪ್ರಬೋಧನ್ ಬೊಕ್ಕ ನಮ್ಮ ಇಲ್ಲಡು ಈ ವರ್ಷ ಬತ್ತಿನ ಮಾತೆರ್ಗಲ ಒಂಜಿ ದೈತ ಕಾಣಿಕೆ ಕೊರ್ಕ ಅವು ಪರಿಸರ ಸಂರಕ್ಷಣೆ ಇಂದು ಈ ಸಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಗ 100 ವರ್ಷ ಅನಗ ದೀತಿನಂಚಿನ ಪಂಚ ಪರಿವರ್ತನೆ ಆ ಪಂಚ ಪರಿವರ್ತನೆನೇ ಸನಾತನ ನಾಟ್ಯಾಲಯ ಈ ಸಲ ತೊಕ್ಕೋಟು ಮೊಸರುಗುಡಿಕೆಡು ಕೊರ್ಪುನಂಚಿನ ಸಂದೇಶ ಅಂದು ಪನೊಂದು ಅಕೇರಿದ ನೃತ್ಯದಂಚಿ ಬರೋಂದುಲ್ಲ ತುಲೆ ಎತ್ತು ಮಂಗಳ ಗಳಿಗೆ ಎಂದು ಪಂಡ ಕಾರ್ಯಕ್ರಮ ಮೆರವಣಿಗೆ ಬತ್ತದಿಡೆ ಎತ್ತುನ ಮುಟ್ಟ ಮಲ್ಪೋಡು ಒಂದು ಎಂಕ್ಲೆಗೆ ಆದೇಶ ಎತ್ತಿಂದು ಮೆರವಣಿಗೆದ ಕೊಡಿ ಈ ಗೋಪಾಲಕರು ಸರಿಯಾದ ವೇದಿಕೆ ಎದುರು ಬತ್ತೇರು ಸರಿಯಾದ ಸಮಯದ ಕಾರ್ಯಕ್ರಮ ಸಮಾಪನ ಆವೊಂದುಂಡು ತಾಟಿ ಒಟ್ಟು ತೆದುಕೊನುಗ ಸನಾತನ ನಾಟ್ಯಾಲಯದ ಅಕೇರಿದ ನೃತ್ಯ ಆಯ್ನಂಚಿನ ಜಯ ಭಾರತ. सबके आगे बड़े कदम जीवन पुष्प चढ़ाने निकले माता के चरणों में हम वंदे मातरम वंदे मातरम वंदे मातरम. बंध है विंध्याचल का सातपुड़ा की श्रेणी की सातपुड़ा की श्रेणी की सह्याद्री का वज्र हस्त है सह्याद्री का वज्र हस्त है पौरुषता पहचाने हम पौरुषता पहचाने हम वंदे मातरम वंदे मातरम वंदे मातरम भारत वंदे मातरम जय भारत वंदे मातरम भारत वंदे मातरम जय भारत वंदे मातरम. मस्तक पर हिमराज विराजित उन्नत माथा माता का उन्नत माथा माता का चरण धो रहा विशाल सागर देश यही सुंदरता का देश यही सुंदरता का हरियाली साड़ी पहनी माँ हरियाली साड़ी पहनी माँ गीत तुम्हारे गाए हम गीत तुम्हारे गाए हम वंदे मातरम वंदे
उसी के सामने हमने अपना शीश झुकाया है, अपना शीश झुकाया है। जो हमसे टकराने आते मिट्टी में मिल जाते हैं, मिट्टी में मिल जाते हैं। तेरा वैभव सदा रहे माँ, तेरा वैभव सदा रहे माँ। खत्म करेंगे दुश्मन हम, खत्म करेंगे दुश्मन हम। वंदे मातरम, वंदे मातरम, वंदे मातरम। भारत वंदे मातरम, जय भारत वंदे मातरम। भारत वंदे मातरम, जय भारत वंदे मातरम। रुक ना पाए तूफानों में सबके आगे बढ़े कदम, जीवन पुष्प चढ़ाने निकले माता के चरणों में हम। वंदे मातरम, वंदे मातरम, वंदे मातरम, वंदे मातरम, वंदे मातरम। लो भारत माता की ವಂದೇ ಬೋಲೋ ಭಾರತ್ ಮಾತಾ ಕಿ. ವಾರೆ ವಾ, ತೊಕ್ಕೋಟುದ ದಮ್ಮು ತೊಕ್ಕೋಟುದ ತಾಕತ್ತು ಈ ಘೋಷಣೆದ ಪ್ರತಿಕ್ರಿಯೆಡು ಗೊತ್ತಾಂಡು ಬಂದುಲೆ ಇಡೇ ಮುಟ್ಟ ಸನಾತನ ನಾಟ್ಯಾಲಯ ಪನ್ಪುನಂಚಿನ ಕುಡ್ಲದ ನಂಬರ್ 1 ಪುಗರ್ತೆದ ನೃತ್ಯ ಸಂಸ್ಥೆ ಹಿಡಿದು ಬಿತಬೇತ ನಮೂನಿದೆ ದೇಶಭಕ್ತಿ ಧರ್ಮ ಜಾಗೃತಿ ಕನಪುನಂಚಿನ ನೃತ್ಯ ವೈವಿಧ್ಯ ಮೂಡಿದು ಬತ್ತಂಡು ಈ ಓಡುದ 25ನೇ ವರ್ಷದ ತೊಕ್ಕೋಟು ಮೊಸರುಗುಡಿಕೆಗೆ ಈ ಅವಕಾಶ ಮಲ್ತಿ ನಡೆದ ಅವರ ಈತ್ ಮಲ್ಲ ಸಂಖ್ಯೆದ ಕಲಾ ಬಂಧುಲೇನ ಭಕ್ತ ಬಂಧುಲ್ನ ಎದುರುಡು ಕಾರ್ಯಕ್ರಮ ಕೊರ್ಪುನಂಚಿನ ಅನುವಾಂಡು ಅಂಚಾದು ಈ ಅವಕಾಶ ಮಲ್ತು ಕೊರೆಯರೆ ಕಾರಣ ತೊಕ್ಕೋಟುದ ಭಟ್ನಗರಡು ಪುನಃ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಬೊಕ್ಕ ಐತ ಟ್ರಸ್ಟ್ದ ಮಾತಾ ಪದಾಧಿಕಾರಿಗಳು ಅಕಲು ಕೊರ್ನಂಚಿನ ಆ ಮೋಕೆಡ್ದಾದ ಕುಡ್ಲದ ಒಂಜಿ ತಂಡ ಇನಿ ಸನಾತನ ನಾಟ್ಯಾಲಯಗೆ ಅಷ್ಟಮಿದ ಕಾರ್ಯಕ್ರಮ 4 ಕಡೆಟಿತ್ತು. ನಮ್ಮ ಟೀಚರ್ ಗುರುಕುಲು ಸಂಘನಿಕೇತನಡು ಅಷ್ಟಮಿದ ಕಾರ್ಯಕ್ರಮ ಮುಗಿತಿಡೆ ಬತ್ತೇರು 4 ಕಾರ್ಯಕ್ರಮ ಇತ್ತನರ ಏತು ಅಚ್ಚುಕಟ್ಟಾದು ಜೋಕ್ಲೆನ್ನು ಪಟ್ಟದು ಕಾರ್ಯಕ್ರಮ ಸಂಯೋಜನೆ ಮಲ್ಪುಂಡು ಓಲ್ಲ ಗುರುಕುಲಿಜಿ ವ್ಯವಸ್ಥೆಜಿ ಕೆಲವರ ಅಕಲು ಅವಲುಲ್ಲೇರು ಮೂಲುಲ್ಲೇರು ಪನ್ಪುನ ಅಪವಾದ ಅಪಕೀರ್ತಿ ಬರ ಅಂದಿಲಕ ಜೋಡಣೆ ಮಲ್ಪುನವು ಅವು ಸನಾತನ ನಾಟ್ಯಾಲಯದ ಒಂಜಿ ಪೆರ್ಮೆ ಅಂಚಾದು ಇನ್ನಿತ ದಿನ ಈ ಅವಕಾಶ ಮಂತು ಕೊರ್ನಂಚಿನ ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ಮಾತೆರಗಲ ನಮ್ಮವರ ಜೋರಾದ ತಾಟಿ ಬೊಟ್ಟದು ವಂದನೆಯನ್ನು ಕೊರಕ ನಮ್ಮವರ ತಾಟಿ ಬೊಟ್ಟದು ವಂದನೆ ಕೊರಕ ದಯಪಂಡ ಅಕ್ಕಲು ಮಲ್ತು ಕೊರ್ತಿನ ಅವಕಾಶ ಈ ಪುರ್ಲುದೊಂಜಿ ಕಾರ್ಯಕ್ರಮ ನಮ್ಮ ಸೇರೋ ನೆರ ಸಾಧ್ಯ ಅಂಡು ಬಂದುಲೆ ಇಂಗಳ ತಂಡನು ಪರಿಚಯ ಮಲ್ಪುನಂಚಿನ ಒಂಜಿ ಎಡ್ಡೆ ಪುರ್ತು ಈ ಸಮಯಡು ನಮ್ಮ ಸನಾತನ ನಾಟ್ಯಾಲಯದ ನಿರ್ದೇಶಕರಾಯನಂಚಿನ ಗೌರವಾನ್ವಿತ ಚಂದ್ರಶೇಖರ ಶೆಟ್ಟಿ ಆರನ್ನು ಗೌರವಪೂರ್ವಕವಾದ ವೇದಿಕೆಗೆ ಎದುಕೊನೊಂದುಲ್ಲ ಸಂಸ್ಕಾರ ಭಾರತಿ ಸಂಸ್ಥೆಯನ್ನು ನಿರಂತರವಾದ ಬೊಳೆಪಾದು ಐಕ ಬೋಡಿತಿನ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರು ಜವಾಬ್ದಾರಿ ಬೇಲೆ ಮಲ್ಪುನಂಚಿನ ನಮ್ಮ ಚಂದ್ರಶೇಖರಣ್ಣ ಇಡೀ ಈ ಸನಾತನ ನಾಟ್ಯಾಲಯದ ಸ್ವರೂಪ ಕಾರ್ಯಕ್ರಮ ವ್ಯವಸ್ಥೆ ಅಚ್ಚುಕಟ್ಟುತನದ ಬಗ್ಗೆ ನಿರಂತರವಾದ ಬೇನೊಂದುಲ್ಲೇರು ಆರನ ಪರಿಶ್ರಮ ಉಂಟು ನನ್ನ ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ನಡಪೊಡಿತಿನ ಇದಕ್ಕೆ ನೃತ್ಯ ಸಂಯೋಜನೆ ನೃತ್ಯ ನಿರ್ದೇಶನ ದಿಗ್ದರ್ಶನ ಬೋಡು ನಮ್ಮ ಇಡೀ ಭಾಗೋಡು ಮಾಮಲ್ಲ ಕೀರ್ತಿ ಬಡೈನಂಚಿನ ಕರಾವಳಿದ ತುಳುನಾಡುದ ಮಾಮಲ್ಲ ಪುಗರ್ತೆದ ನೃತ್ಯ ಗುರುಕುಲು ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಬೊಕ್ಕ ಹಿರಿಯ ಗುರುಕುಲಾದ ಬಹುಶಃ ಈ ಕುಡ್ಲದ ಸೀಮೇಡು ದಿಂಜ ಜನ ಶಿಷ್ಯರನ್ನು ಪಡೆಯಿನ ಬೊಕ್ಕ ಮಹತ್ವದ ವೇದಿಕೆಗೆ ತಂಡ ಕೊನೆಯಿನ ಪುಗರ್ತೆ ಪಡೆಯಿನಂಚಿನ ನಾಟ್ಯ ವಿದೂಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಅರೆಗೊರ ತಾಟಿ ಬೊಟ್ಟುದು ನಿಖಲ ಆಶೀರ್ವಾದ ಕೊರಡು ಆರ್ನ ಗೌರವ ನಿರ್ದೇಶನ ಆರ್ ಇಂದ್ರ ಇತ್ತಿಲಕ ಅಷ್ಟದಿಕ್ಪಾಲಕರಾದ ಬೆನಿಯರ್ ಒಂಜಾತ್ತು ಪೆರ್ಮೆದ ಗಟ್ಟಿತನದ ಕಲುಬೋಡು ಆಂಡ ಅಷ್ಟದಿಕ್ಪಾಲಕರನ ಅಷ್ಟೈಶ್ವರ್ಯದ ಬಲನ ಗಟ್ಟಿದೀವಿ ಒಂದು ತೊಕ್ಕೋಟ ಅವಡು ಸುತ್ತಮುತ್ತ ಒವೇ ಕಾರ್ಯಕ್ರಮ ಅಂಡಲ 4 ಕಾರ್ಯಕ್ರಮ 10 ಕಾರ್ಯಕ್ರಮ ಉಪ್ಪಾಡು ಎಂಚ ಜೋಕ್ಲೆನು ಪಟ್ಟದು ಎಂಚ ಸಂಯೋಜನೆ ಮಲ್ಪಡು ಓಲೋಲು ವಾವಾ ದುತ್ತೈತಡು ತೋಜೋಡು ಏರೇರು ವಾವಾ ಡ್ಯಾನ್ಸ್ ಮಲ್ಪೋಡು ಮಲ್ಪುನ ನಿರ್ದೇಶನ ಕುರುಪುನಿ ನಮ್ಮ ಪೆರ್ಮೆದ ಸನಾತನ ನಾಟ್ಯಾಲಯದ ಗುರುಕುಲಾಯಿನ ನಾಟ್ಯ ವಿದೂಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ಅರೇನು ಗೌರವಪೂರ್ವಕವಾದವರ ತಾಟಿ ಬೊಟ್ಟದು ವಂದನೆ ಮಲ್ಪಡು ಆರ್ನ ಪ್ರೀತಿ ಆರ್ನ ನಿರ್ದೇಶನ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಅಂಡು ನನ್ನ
ಜೋಕುಲು ಬಾರಿ ತೆಲಿಕೆ ಮೋನಿದ ಜೋಕುಲು ಖಾಲಿ ಒಂಜಿ ಪಾತೆರ ಬಾರಿ ಮುಖ್ಯ. ದಾದ ಪನ್ಪೇರು ಪಂಡ ಡ್ಯಾನ್ಸ್ ಕ್ಲಾಸ್ಗೆ ಪಾಡ್ನ SSLC ಆನಾಗ ಸಾಮಾನ್ಯವಾದ ಜೋಕ್ಲೆಂದು ದೆಪ್ಪುನಿ, ಇಜಿನ PUC ಆನಾಗ ಜೋಕ್ಲೆಂದು ದೆಪ್ಪುನಿ ದೆಪ್ಪುನ ಸರಿ ಪಿರ ಕ್ಲಾಸ್ಗೆ ಸೇರವನ ಕ್ರಮ ಇಚ್ಚಿ ಬೊಕ ದುಂಬು ಯಾನು ಭರತನಾಟ್ಯ ಕಲ್ತಿತ್ತೆ ಇತಿಹಾಸದ ಪುಟಟ್ಟು ಮಾತ್ರ ಆಂಡ ಈ ಜೋಕುಲು ಕಲ್ಪನೆ ಇಟ್ಲ ಬಿರ್ಸೇರ ಅವ್ರು ಪರಿಚಯ ಮಲ್ತಗೋರ್ನಾಗ ದಾದ ಕಲ್ತೊಂದುಲ್ಲೇರೆಂದು ಗೊತ್ತಾಪು ಇದು ತೊಕ್ಕೊಡ್ದಕ್ಲೆ ವಿಶೇಷವಾದ ಅನ್ಪನ್ಪು ನಾವು ಅಂಚ ಅದು ಕಲ್ಪನ ಒಟ್ಟಿಗೆ ಒಂಜಿ ಉಪವಿದ್ಯೆ ಇತ್ತನ ನಮ್ಮ ಪನ್ಪತೆ ವಿದ್ಯೆದೊಟ್ಟಿಗೆ ಒಂಜಿ ಸ್ಕಿಲ್ ಬೋರ್ಡ್ ಒಂದು ಕೌಶಲ್ಯ ಇತ್ತನ ಆಯಗ ಕೀರ್ತಿ ಬರ್ಕೊಂಡು ಕಲ್ತಿನಕಲು ಲೋಕಡು ದಿಂಜ ಜನ ಉಲ್ಲೇರು ಆಂಡ ಆ ಕಲ್ಪಾಟಿಗೆ ದೊಡ್ಡಿಗೆ ಒಂಜಿ ಬಿರ್ಸಾದಿಗೆ ಎತ್ತಂಡ ಅಯ್ಯಗೆಂದುವೆ ಅಂಚಾದು ವಿದ್ಯೆ ಬೊಕ್ಕ ಕೌಶಲ್ಯ ವೃತ್ತಿ ಬೊಕ್ಕ ಪ್ರವೃತ್ತಿ ರೆಡ್ಡೇನು ಏಕಸೂತ್ರೋಡು ಕೊನಪುನ ಮುಕುಲ್ನ ತೆಲಿಕೆ ಮೋನೆಗೆ ಒಂದು ಜೋರಾದ ತಾಟಿ ಬೊಟ್ಟುದ ಮಾತೆರೆಗಳ ಸೊಲ್ಮೇಲೆನ ಸಂದಾಯ ಮಲ್ಪಡು ನಿಖಲ ಆಶೀರ್ವಾದನ ಪಟ್ಟೊಂದು ನನ್ನ ಸಂಘಟನೆ. ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದವರು ಇದೇ ಊರಿನವರು ಡಾಕ್ಟರ್ ಅರುಣ್ ಉಳ್ಳಾಲ್. ಡಾಕ್ಟರ್ ಅರುಣ್ ಉಳ್ಳಾಲ್ ಅಂಬಾವನ ಟ್ರಸ್ಟಿನ ಮೂಲಕ ಸಾವಿರಾರು ಈ ಪರಿಸರದ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ನೀಡ್ತಿದ್ದಾರೆ. ಮಾತ್ರವಲ್ಲ, ಇಡೀ ಜಿಲ್ಲೆಯಾದ್ಯಂತ ಅದನ್ನು ಪಸರಿಸಿರುತ್ತಾರೆ. ಅನೇಕ ತಂಡವನ್ನು ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಬೇರೆ ಬೇರೆ ವಿಷಯದಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ ವಿದೇಶದಲ್ಲಿ ಹಲವಾರು ಉಪನ್ಯಾಸವನ್ನು ನೀಡಿದ್ದಾರೆ, ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಇತ್ತೀಚೆಗೆ ರಾಷ್ಟ್ರೋತ್ಥಾನ ಶಿಕ್ಷಣ ಸಂಸ್ಥೆಯ ಇಡೀ ಕರ್ನಾಟಕ ಪ್ರಾಂತದ ಬಹಳ ದೊಡ್ಡ ಜವಾಬ್ದಾರಿ ಡಾಕ್ಟರ್ ಅರುಣ್ ಉಳ್ಳಾಲ್ಗಿದೆ. ಜೋರಾಗಿ ಚಪ್ಪಾಳೆ. ವಿವೇಕಾನಂದರ ಪರಿಚಯ ಈಗಾಗಲೇ ವಿವೇಕಾನಂದ ಪಾತ್ರವನ್ನು ಮಾಡಿದವರು ಅವರು ಮುಂದೆ ತೆರಳಿದ್ದರು. ಸುಧೀಂದ್ರ ಜಯಶಾಂತಿ ಅವರು ಕಾರ್ಕಳದವರು, ಆಳ್ವಾಸ್ ಕಾಲೇಜಿನ ಉಪನ್ಯಾಸಕರು. ಶಾರದಾಮಣಿಯವರಲ್ಲಿ ಬಾಲ್ಯದಿಂದಲೇ ನೃತ್ಯವನ್ನು ಕಲಿತಿದ್ದಾರೆ. ಮುಂದಿನ ಪರಿಚಯವನ್ನು ಶ್ರೀಲತಾ ಅವರು ಮಾಡ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರು, ಕುಮಾರಿ ಸಾರಿಕಾ MCA ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪ್ರಥಮ ವರ್ಷದ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಜೀವಿತಾ LLB ವಿದ್ಯಾರ್ಥಿನಿ, ಇವರು ಕೂಡ ಭರತನಾಟ್ಯದ ವಿದ್ವತ್ ಪದವಿಯ ಪ್ರಥಮ ವರ್ಷದ ಪರೀಕ್ಷೆಯನ್ನು ಪೂರೈಸಿರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ಛಾಯಶ್ರೀ ಕುಲಾಲ್ MBA ವಿದ್ಯಾರ್ಥಿನಿ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಛಾಯಶ್ರೀ ನಮ್ಮ ಸನಾತನ ನಾಟ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇರುವಂತಹ ಕಲಾವಿದೆ. ಕುಮಾರಿ ಕೃತಿ ಕಯ್ಯ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕೃತಿ ಮೊನ್ನೆ ತಾನೇ ನಡೆದಂಥ SSLC ಪರೀಕ್ಷೆಯಲ್ಲಿ 92% ಅಂಕವನ್ನು ಪಡೆದಿರುವಂತಹ ಕಲಾವಿದೆ. ಈಗ ಪ್ರಥಮ PUC ವಿದ್ಯಾರ್ಥಿನಿ. ಕುಮಾರಿ ಮೋಕ್ಷಾ ಆರ್ ಉಳ್ಳಾಲ್, ಇವರು ಕೂಡ ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರ್ತಾರೆ. ಇದೇ ಪರಿಸರದ ವಿದ್ಯಾರ್ಥಿನಿ. ಮೊನ್ನೆ ನಡೆದಂಥ ದ್ವಿತೀಯ PUC ಪರೀಕ್ಷೆಯಲ್ಲಿ 91% ಅಂಕವನ್ನು ಪಡೆದಂತಹ ಹೆಮ್ಮೆಯ ವಿದ್ಯಾರ್ಥಿನಿ. ಕುಮಾರಿ ರಮ್ಯಾ ತುಂಗ, ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಹಂತದ ಪರೀಕ್ಷೆಯಲ್ಲಿ ತಯಾರಿಯಲ್ಲಿರುವಂತಹ ಕಲಾವಿದೆ. ಕುಮಾರಿ ಸಾನ್ವಿ ಶೇಖರ್, ಭರತನಾಟ್ಯದ ವಿದ್ವತ್ ಪೂರ್ವ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಸಾನ್ವಿ ಕೂಡ ಮೊನ್ನೆ ತಾನೇ ನಡೆದಂತಹ ದ್ವಿತೀಯ PUC ಪರೀಕ್ಷೆಯಲ್ಲಿ 93% ಅಂಕವನ್ನು ಪಡೆದಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ವರ್ಷಿತಾ ಆಚಾರ್, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ವರ್ಷಿತಾ ಪ್ರಸ್ತುತ ಇನ್ಫೋಸಿಸ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಕಲಾವಿದೆ. ಕುಮಾರಿ ಶರಣ್ಯ ಮಾಳಿಗೆ ಮನೆ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಶರಣ್ಯ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಹಾಗೆ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾಟ್ಯ ವಿದೂಷಿ ಕುಮಾರಿ ನೇಹಾ ಕೋಟ್ಯಾನ್, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ನೇಹಾ MBA ವಿದ್ಯಾರ್ಥಿನಿ, ಹಾಗೆ ಮೊನ್ನೆ ತಾನೇ
ಬಿಡುಗಡೆಗೊಂಡಂತಹ ಧರ್ಮಚಾವಡಿ ಚಿತ್ರದಲ್ಲಿ ನಟಿಸಿದಂತಹ ನಟಿಯೂ ಕೂಡ ಹೌದು. ನಾಟ್ಯ ವಿದುಷಿ ಕುಮಾರಿ ನೇಹಾ ಕೋಟ್ಯಾನ್. ಕುಮಾರಿ ಸಾಯಾ ಕುಮಾರ್ ಪ್ರಥಮ PUC ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಸಾಯಾ ಕೂಡ ಮೊನ್ನೆ ನಡೆದಂತಹ SSLC ಪರೀಕ್ಷೆಯಲ್ಲಿ ಶೇಕಡ 91 ಅಂಕವನ್ನು ಪಡೆದಂಥ ವಿದ್ಯಾರ್ಥಿನಿ. ಕುಮಾರಿ ಸಾನ್ವಿ MS ಫ್ಯಾಷನ್ ಟೆಕ್ನಾಲಜಿ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿನಿ. ಇವರು ಕೂಡ ಸನಾತನ ನಾಟ್ಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇರುವಂತಹ ಕಲಾವಿದೆ. ಕುಮಾರಿ ಭೂಮಿಕಾ ಉಪಾಧ್ಯಾಯ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಹಂತದ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ಕುಮಾರಿ ಮೊನಿಷಾ ಗಟ್ಟಿ MBA ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಹಂತದ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಮೊನಿಷಾ ಕೂಡ ಸನಾತನ ನಾಟ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇರುವಂತಹ ಕಲಾವಿದೆ. ಕುಮಾರಿ ಅವನಿ ಗಣೇಶ್ ಕಿನ್ನಿಗೋಳಿ, ಭರತನಾಟ್ಯದ ವಿದ್ವತ್ ಹಂತದ ತಯಾರಿಯಲ್ಲಿರುವಂತಹ ಅವನಿ ರಾಷ್ಟ್ರಮಟ್ಟದ ಯೋಗ ಪಟು ಕೂಡ ಹೌದು. ಕುಮಾರಿ ಗಗನ ಸುರತ್ಕಲ್ LLB ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪ್ರಥಮ ವರ್ಷದ ಪರೀಕ್ಷೆಯನ್ನು ಪೂರೈಸಿರುವಂತಹ ಕಲಾವಿದೆ. ಕುಮಾರಿ ನಮನಶ್ರೀ, ಭರತನಾಟ್ಯದ ವಿದ್ವತ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ನಮನ ಕೂಡ ಮೊನ್ನೆ ನಡೆದಂತಹ ದ್ವಿತೀಯ PUC ಪರೀಕ್ಷೆಯಲ್ಲಿ ಶೇಕಡ 96 ಅಂಕವನ್ನು ಪಡೆದಂಥ ವಿದ್ಯಾರ್ಥಿನಿ. ಕುಮಾರಿ ಶ್ರೀಕರಿ ಪ್ರಥಮ ವರ್ಷದ BCA ವಿದ್ಯಾರ್ಥಿನಿ, ಭರತನಾಟ್ಯ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇವರೆರಡರಲ್ಲೂ ಸೀನಿಯರ್ ಗ್ರೇಡ್ ಪದವಿಯನ್ನು ಪಡೆದಿರುವಂತಹ ಶ್ರೀಕರಿ ಕೂಡ ಮೊನ್ನೆ ತಾನೇ ನಡೆದಂತಹ ದ್ವಿತೀಯ PUC ಪರೀಕ್ಷೆಯಲ್ಲಿ ಶೇಕಡ 93 ಅಂಕವನ್ನು ಪಡೆದಂತಹ ಕಲಾವಿದೆ. ಕುಮಾರಿ ನೇಹಾ ರಾವ್ MCA ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪ್ರಥಮ ವರ್ಷದ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ನಾಟ್ಯ ವಿದುಷಿ ಕುಮಾರಿ ಸಿಂಚನಾ ಎಸ್ ಕುಲಾಲ್, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಸಿಂಚನ BCom ಪದವೀಧರೆ ಹಾಗೂ ಸನಾತನ ನಾಟ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಕಲಾವಿದೆ. ಈ ಎಲ್ಲ ಕಲಾವಿದರಿಗೆ ಪ್ರಸಾದನದಲ್ಲಿ ಸಹಕರಿಸಿದವರು ಶ್ರೀಯುತ ಮಧು ತುಮ್ಮಿನಾಡ್. ಧನ್ಯವಾದಗಳು. ಬಂಧುಗಳೇ, ಆ ಮೂಲಕ ಸನಾತನ ನಾಟ್ಯಾಲಯ ಈ ಬಾರಿ ತೊಕ್ಕೋಟು ಮೊಸರುಗುಡಿಕೆಗೆ ಸಂಯೋಜಿಸಿದಂತಹ ಸಮಗ್ರ ನೃತ್ಯ ವೈವಿಧ್ಯ ಸನಾತನ ರಾಷ್ಟ್ರಾಂಜಲಿ ಎನ್ನುವ ಪರಿಕಲ್ಪನೆ ಕಾರ್ಯಕ್ರಮ ಸಮಾಪನಗೊಳ್ತದೆ. ತಮ್ಮೆಲ್ಲರ ಪ್ರೀತಿ ನಿರಂತರವಾಗಿರಲಿ. ತಮ್ಮ ಮನೆಯ, ಮನದ, ಸಂಸ್ಥೆಯ, ಊರಿನ ಕಾರ್ಯಕ್ರಮದಲ್ಲಿ ಸನಾತನ ನಾಟ್ಯಾಲಯಕ್ಕೆ ಆದ್ಯತೆ ಇರಲಿ ಎಂಬ ಸದಾಶಯದ ಮಾತಿನೊಂದಿಗೆ ಇದುವರೆಗೆ ಕಾರ್ಯಕ್ರಮವನ್ನು ಉಪಸ್ಥಿತರಿದ್ದು ನಿಂತು ಕೂತು ಒಂದಷ್ಟು ಸಂಚರಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಚಂದಗಾಣಿಸಿಕೊಟ್ಟ ಇಲ್ಲಿ ನೆರೆದ ಎಲ್ಲರಿಗೂ ನಮ್ಮ ಸನಾತನ ನಾಟ್ಯಾಲಯದ ವತಿಯಿಂದ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ತೊಕ್ಕೋಟು ಉಳ್ಳಾಳದ ಈ ಪ್ರೀತಿಯನ್ನು ನಾವು ಮರೆಯಲಿಕ್ಕಿಲ್ಲ. ಅದೇ ರೀತಿ ಬೇರೆ ಬೇರೆ ನಮ್ಮ ಗುಡ್ಲ, ಚಾನಲ್ 9, ಹೊಸಕುರಲು, ಅಬ್ಬಕ್ಕ TV ಹೀಗೆ ಬೇರೆ ಬೇರೆ ಚಾನಲ್ಗಳಲ್ಲಿ ನಮ್ಮ ಒಂದಷ್ಟು ಮಿತ್ರರ ಪರಿಶ್ರಮದ ಜೊತೆಗೆ ನೇರ ಪ್ರಸಾರ ಆಗ್ತಾಯಿದೆ. ಈ ನೇರ ಪ್ರಸಾರದ ಮೂಲಕ ಮಂಗಳೂರಿನಲ್ಲೆಲ್ಲ ಮೊಸರುಗುಡಿಕೆ ಇಲ್ಲದ ಕಾರಣ ಹೆಚ್ಚಿನ ಸಂಖ್ಯೆಯವರು ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದಾರೆ. ಎಲ್ಲ ನೇರ ಪ್ರಸಾರದ ಜಾಹೀರಾತುದಾರರಿಗೆ, ಪ್ರಾಯೋಜಕರಿಗೆ, ಚಾನಲ್ನವರಿಗೆ ಮತ್ತು ವೀಕ್ಷಣೆ ಮಾಡ್ತಿರುವ ಎಲ್ಲ ವೀಕ್ಷಕರಿಗೂ ಸನಾತನ ನಾಟ್ಯಾಲಯದ ವತಿಯಿಂದ, ತೊಕ್ಕೋಟು ಉಳ್ಳಾಳದ ವತಿಯಿಂದ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಶೋಭಯಾತ್ರೆಯ ಪುಣ್ಯ ಕ್ಷಣವನ್ನು ಕಣ್ಣು ತುಂಬಿಕೊಳ್ಳೋಣ, ಭಗವಂತನ ಅನುಗ್ರಹವನ್ನು ಪಡೆಯೋಣ ಎಂಬ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಸಮಾಪನಗೊಳಿಸುತ್ತಿದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು.